ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಎಲ್ರು ಕೂಡ ನನ್ನ ಜೊತೆಗೆ ನಂದಾದ್ಮೇಲೆ ರಿಪೀಟ್ ಮಾಡಿ. ಆಧ್ಯಾತ್ಮಿಕ ಗುರುವಿಗೆ ನಾವು ಮಾಡುವಂತ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ನಮಃ ಓಂ ವಿಷ್ಣುಪಾದಾಯ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ ಸ್ವಾಮೀತಿ ನಾಮಿನೇ ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ದೇಶಧಾರಿಣೆ ನಾರಾಯಣಂ ನಮಸ್ಕೃತ್ಯ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀರಾಧ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರ್ನಿತಾಯಿ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ, ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ ಕಿ ಜೈ. ಹರೇ ಕೃಷ್ಣ. ಹಿಂದಿನ ತರಗತಿಯಲ್ಲಿ ಶುಕ್ರವಾರದ ದಿನ ನಾವು 27ನೇ ಭಗವದ್ಗೀತೆ ಅಧ್ಯಾಯ 1 27ನೇ ಶ್ಲೋಕದವರೆಗೂ ನಾವು ಕಲ್ತ್ಕೊಂಡಿದ್ವಿ. ಸೊ ಇವತ್ತು 28ನೇ ಶ್ಲೋಕದಿಂದ ನಾವು 38ನೇ ಶ್ಲೋಕದವರೆಗೂ ತಿಳ್ಕೊಳ್ಳೋಣ. ಮೊದಲು 28ನೇ ಶ್ಲೋಕವನ್ನ ನೋಡೋಣ. ಸೊ ಮೊದಲು ಅಲ್ಫಾಬೆಟಿಕಲಿ ABCD ಯಾರಿದ್ದಾರೋ 5 ಜನ ಅವರು ಮಾತ್ರ ಹೇಳಿ, ಆಮೇಲೆ ನೆಕ್ಸ್ಟ್ ಶ್ಲೋಕಕ್ಕೆ ಇನ್ನು ಮುಂದಿನ 5 ಜನಕ್ಕೆ ಓದಿಸೋಣ. ಸೊ ಹೀಗೆ ಅನುಕ್ರಮವಾಗಿ ಹೋಗುತ್ತೆ. 5 ಜನ ಪ್ರತಿಯೊಂದು ಶ್ಲೋಕನ, ಕೊನೆ ಶ್ಲೋಕನ ಎಲ್ಲರೂ ಕೂಡ ಹೇಳೋಣ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ರು. ಫಸ್ಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. 2 ಸಲ ಹೇಳ್ತೀನಿ. ಅರ್ಜುನ ವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ
सीदन्ति मम गात्राणि मुखं च परिशुष्यति दृष्ट्वेमं स्वजनं कृष्ण युयुत्सुं समुपस्थितम् सीदन्ति मम गात्राणि मुखं च परिशुष्यति ಇಲ್ಲಿ ಅನುವಾದದಲ್ಲಿ ಇದು ಅರ್ಜುನನ ಹೇಳ್ತಾ ಇದ್ದಾನೆ. ಯಾರಿಗೆ? ಕೃಷ್ಣನಿಗೆ. ಏನ್ ಹೇಳ್ತಾನೆ? ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುತ್ಸಂ ಸಮುಪಸ್ಥಿತಂ. ಅಂದ್ರೆ ಹೇ ಕೃಷ್ಣ, ಯಾರೆಲ್ಲ ಇಲ್ಲಿ ಯುದ್ಧದ ಅಭಿಲಾಷೆಯಿಂದ ನೆರೆದಿದ್ದಾರೋ ನನ್ನ ನೆಂಟ್ರಿಷ್ಟರನ್ನ ನೋಡಿ. ಸೀದ್ ಅಂದ್ರೆ ಯುತ್ಸಂ ಸಮುಪಸ್ಥಿತಂ, ಯಾರೆಲ್ಲ ನನ್ನ ನೆಂಟ್ರಿಸ್ಟ್ರಲ್ಲಿದ್ದಾರೆ. ಸ್ವಜನಂ ಕೃಷ್ಣ ಯುತ್ಸಂ ಸಮುಪಸ್ಥಿತಂ. ಸ್ವಜನಂ ಅಂತಂದ್ರೆ ತನ್ನ ನೆಂಟ್ರಿಸ್ಟರು. ಅವರನ್ನ ನೋಡಿ ಅವನಿಗೆ ಒಂಥರದ ಭಾವ ಏನಾಗ್ತಾ ಇದೆ, ಕಂಪಿಸುವಂತ ಭಾವ ಬರ್ತಾ ಇದೆ ಅನ್ನೋದನ್ನ ಅಲ್ಲಿ ತಿಳಿಸ್ತಾ ಇದ್ದಾನೆ. ಯಾವ ತರನಾದಂತ ಭಾವ ಅವನಿಗೆ ಬರ್ತಾ ಇದೆ ಅಂದ್ರೆ ಸೀದಂತಿ ಮಮ ಗಾತ್ರಾಣಿ ಅಂತ ಹೇಳ್ತಾನೆ. ಸೀದಂತಿ ಮಮ ಗಾತ್ರಾಣಿ ಅಂದ್ರೆ ನನ್ನ ಗಾತ್ರಾಣಿ ಅಂದ್ರೆ ದೇಹ, ಮಮ ಅಂದ್ರೆ ನನ್ನ ಒಂದು ದೇಹ ಕಂಪಿಸ್ತಾ ಇದೆ ಅಂತ ಹೇಳ್ತಾನೆ. ಮುಖಂ ಚ ಪರಿಶುಷ್ಯತಿ ಅಂತ ಹೇಳ್ತಾನೆ. ಮುಖಂ ಅಂತಂದ್ರೆ ಬಾಯಿ, ಇನ್ನೊಂದು ರೀತಿಯಲ್ಲಿ ಮುಖ ಅಂತಂದ್ರೆ ಮುಖಾನು ಕೂಡ ಹೇಳ್ತಾರೆ ಸಂಸ್ಕೃತದಲ್ಲಿ. ಬಾಯಿ ಮತ್ತೆ ಮುಖಾನು ಕೂಡ ಮುಖಂ ಅಂತ ಕರೀತಾರೆ. ಹೀಗೆ ನನ್ನ ಬಾಯಿ ಕೂಡ ಪರಿಶುಷ್ಯತಿ ಅಂತಂದ್ರೆ ಒಣಗ್ತಾ ಇದೆ. ಸೊ ಬಾಯಿ ಕೂಡ ಒಣಗ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಒಟ್ಟಾರೆ ಈ ಯುದ್ಧ ಮಾಡ್ಲಿಕ್ಕೆ ನನಗೆ ಯಾವ ತರದ ಒಂದು ಬಾಹ್ಯವಾಗಿ ಉತ್ಸಾಹ ಒಂದು ವ್ಯಕ್ತಿತ್ವ, ಬಾಹ್ಯ ವ್ಯಕ್ತಿತ್ವ ಕಾಣ್ತಾ ಇದೆ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ. ಸೊ ಒಂದು ಏನಾಗ್ತಾ ಇದೆ, ಅವನಿಗೆ ದೇಹ ಅವಯವ ಕಂಪಿಸ್ತಾ ಇದೆ, ಮತ್ತೆ ಬಾಯಿ ಒಣಗ್ತಾ ಇದೆ ಅನ್ನೋದನ್ನ ಕೃಷ್ಣನಿಗೆ ತಿಳಿಸ್ತಾನೆ. ಹರಿ ಕೃಷ್ಣ. ಇಲ್ಲಿ ನಿಮ್ಗೆ ದೃಷ್ಟ್ವೇ ಇಮಂ ಅನ್ಲಿಕ್ಕೆ ಪ್ರಾಬ್ಲಮ್ ಆಗಲ್ಲ. ಬಟ್ ಆದ್ರೂ ಅದು ಪ್ರಾಬ್ಲಮ್ ಆದ್ರೆ ನೀವು ದೃಷ್ಟ್ವಾ ಇಮಂ ಅಂತ ಅನ್ಬಹುದು. ಬಟ್ ಆದ್ರೂ ಅದು ಅನ್ನುವಾಗ ನಿಮ್ಗೆ ಅಲ್ಲಿ ಒಂದು ರಾಗ ಸಿಗ್ಲಿಕ್ಕಿಲ್ಲ. ಹಾಗಾಗಿ ದೃಷ್ಟ್ವೇ ಇಮಂ ಅಂತ ಹೇಳಿ. ಮತ್ತೆ ಯುತ್ಸುಂ ಸಮುಪಸ್ಥಿತಂ ಅಂತ ಇದೆ ಇಲ್ಲಿ. ಯುತ್ಸುಂ ಸಮುಪಸ್ಥಿತಂ ಅದು ಹೇಗಿದೆಯೋ ಹಾಗೇನೆ ಬರುತ್ತೆ. ಸರಿ. ಯಾರಿದ್ದೀರಾ ಫಸ್ಟ್? ಹ್ಯಾಂಡ್ ರೈಸ್ ಮಾಡೋ ಅವಶ್ಯಕತೆ ಇಲ್ಲ ಮಾತಾಜಿ, ನಿಮ್ಗೆ ಆಲ್ಫಾಬೆಟಿಕಲಿ ಹೋಗ್ತೇವೆ. 108 ಯಾರಿದ್ದೀರಾ? ನಿಮ್ಮ ಹೆಸರು ಇದು ಮಾಡ್ಕೊಳ್ಳಿ. ಹಾ ಮಾತಾಜಿ ಇದ್ದೀರಾ? ಹೋಗ್ಲಿಲ್ಲ. ಹೇಳಿ. ಹೌದಾ? ಹೇಳಿದ ಮಾತಾಜಿ. ಹೇಳಿ. ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುಸ್ತುಹುಂ ಸಮುಪಸ್ಥಿತಾಂ ಸಿದ್ಧಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಹರೇ ಕೃಷ್ಣ. ಸರಿ, ನಿಮ್ದು ಇಲ್ಲಿ ಯುಯುತ್ಸುಮ್ ಆಗುತ್ತೆ ಮಾತಾಜಿ. ಯುಯುತ್ಸುಮ್ ಮತ್ತೆ ಸಮುಪಸ್ಥಿತಂ. ಇಲ್ಲಿ ಬರಲ್ಲ, ಸಮುಪಸ್ಥಿತಂ ಅಂತ ಹೇಳಿ. ಸರಿ. ಅಲ್ಫಾ ಮಾತಾಜಿ. ಮಾತಾಜಿ ಸ್ವಲ್ಪ ಹೇಳ್ಕೊಡಿ ಮಾತಾಜಿ, ಫಸ್ಟ್ ಇಂದ ಅರ್ಜುನ ವಾಚದಿಂದ. ಹರೇ ಕೃಷ್ಣ. ಸರಿ, ಇವ್ರು ಹೇಳ್ತಾರೆ ಕೇಳಿ. ಮುಷಾ ಮಾತಾಜಿ ಅಲ್ಲ, ಅಲ್ಫಾ ಮಾತಾಜಿ ಹೇಳುವಾಗ ನಾನು ಮತ್ತೆ ಹೇಳ್ಕೊಡ್ತೇನೆ. ಹೇಳಿ ಮಾತಾಜಿ. ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸಂ ಸಮುಪಸ್ಥಿತಂ ಸಿದ್ಧತಿ ಮಮ ಗಾತ್ರಾಣಿ ಸೀದಂತಿ ಮ್ಯಾಮ್ ಮಾತಾಜಿ. ಸಿದ್ಧಂತಿ ದಕ್ಕೆ ದವತ್ತಿಲ್ಲ. ಸೀದಂತಿ ದಂತಿ. ಸೀದತಿ ಮಮ ಗಾತ್ರಾಣಿ ಮುಖಂ ಚ ಇಲ್ಲ ಮಾತಾಜಿ, ಮುಖಂ ಚ ಪರಿಶುಷ್ಯತಿ. ಇದು ನಿಮ್ಗೆ ಒಂದು ಇಲ್ಲಿ ಕರೆಕ್ಷನ್ ಮಾಡ್ಕೊಳ್ಳಿ ನೀವು. ಸೀದಂತಿ ಅಂತ ಬರ್ಬೇಕು. ಹೇಳಿ ಸೀದಂತಿ. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹೇಳ ಮಾತಾಜಿ.
ಹೇಳಿ. ಓದಿ ಮಾತಾಜಿ. ಇಲ್ಲ, ಒಂದ್ ನಿಮಿಷ ಮಾತಾಜಿ, ನೀವಿದ್ದೀರಾ ಈಗ? ಇದ್ದೇನೆ ಮಾತಾಜಿ. ಇಲ್ಲ, ಅವ್ರದ್ದು ಇಲ್ಲ ಮಾತಾಜಿ. ಈಗ ಆಲ್ಫಾಬೆಟಿಕಲಿ ಇವ್ರು ಚೈತನ್ಯ ನವೀನ್ ಮಾತಾಜಿ ಬರ್ಬೇಕು. ಒಂದ್ ನಿಮಿಷ, ನಾವು ಹೇಳ್ತೇವೆ ಮಾತಾಜಿ, ಹೆಸರನ್ನ ಕೂಗ್ತೇವೆ, ಅವರೇ ಹೆಸರು ಹೇಳಿ. ಹೇಳ್ತೀನಿ ಮಾತಾಜಿ. ಹಾ. ನಾನ್ ಹೇಳ್ತೀನಿ. ಚೈತನ್ಯ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಹರೇ ಕೃಷ್ಣ. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುಸ್ವಂ ಸ್ಥಿತಂ ಸೀದಾತಂ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಮಾತಾಜಿ, ನೀವು ಇಲ್ಲಿ ಯುಯುತ್ಸುಮ್ ಅಂತ ಹೇಳ್ಬೇಕು. ಯು ತಕ್ಕೆ ಸ ಒತ್ತಿದೆ. ಯುಯುತ್ಸುಮ್ ಸಮುಪಸ್ಥಿತಂ. ಸಕ್ಕೆ ಥ ದೊಡ್ಡ ಥ ಒತ್ತಿದೆ, ಹಾಗಾಗಿ ಯುಯುತ್ಸುಮ್ ಸಮುಪಸ್ಥಿತ. ಮತ್ತೆ ಇದು ಸೀದಂತಿ. ಹೇಳಿ ಅದನ್ನ, ಎರಡನೇ ಲೈನು. ಮಾತಾಜಿ ಇನ್ನೊಂದ್ಸಲ ಹೇಳ್ತೀನಿ. ಯುಯುತ್ಸುಮ್ ಯುಯುತ್ಸು ಇದೆಯಲ್ಲ, ಅಲ್ಲ, ಯಾವಾಗ ಹೇಳಿ ಹೇಳಿ. ಯುಯುಸ್ಸುವಂ ಸಮುಪಸ್ಥಿತಿಂ. ಸರಿನಾ ಮಾತಾಜಿ? ಸಮುಪಸ್ಥಿತಂ. ಇಲ್ಲಿ ನೀವು ಇದು ಅನುನಾಸಿಕ ಅಂತ ಕರೀತಾರೆ. ಯುಯುತ್ಸುಮ್ ಅಂತ ಇದೆಯಲ್ಲ, ಅಲ್ಲಿ ಅನುನಾಸಿಕ ಅಂತ ಹೇಳ್ತಾರೆ. ನಾಸಿಕದಿಂದ ನಾವು ಹೇಳ್ತೇವೆ, ಅನುನಾಸಿಕ ನಾಸಿಕದಿಂದ ಹೇಳುವಂತದ್ದು. ಸೊ ಇಲ್ಲಿ ಅನುನಾಸಿಕ 0 ಬಂದಿದೆ ನೋಡಿ, ನಿಮ್ಗೆ ಹೇಳೋದಾದ್ರೆ ಅದ್ರ ಹಿಂದ್ಗಡೆ ತು ಅಂತ ಇದೆ ಅಲ್ಲ. ಸೊ ನಾವು ತು ಅಂತಾನೆ ಅನುನಾಸಿಕ ಮಾಡ್ಬೇಕು. ಅಮ್ಮ ಚಿಹ್ನೆನು ಕೂಡ ತು ಅಂತಾನೆ ಹೇಳಿ ಮಾಡ್ಬೇಕು. ಸು ಅಂತ ಹೇಳ್ಬೇಕು. ಯುಯುತ್ಸುಮ್ ಅಂತ ಹೇಳಿ ತಕ್ಕೆ ಸ ಒತ್ತಿದೆ, ಹಾಗಾಗಿ ಯುಯುತ್ಸುಮ್. ಸರಿ, ಯುಯುತ್ಸುಮ್ ಕರೆಕ್ಟ್. ಸಮುಪಸ್ಥಿತಂ ಸೀದಾಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಮುಖಂ ಚ, ಇದು ನೀವು ದೊಡ್ಡ ಖ, ನೀವು ಸಣ್ಣ ಕ ಹೇಳಿದ್ರಿ, ಮುಖಂ ಅಂತ ಹೇಳಿದ್ರಿ, ಅಲ್ಲಿ ದೊಡ್ಡ ಖ ಇದೆ, ಹಾಗಾಗಿ ಮುಖಂ ಚ ಪರಿಶುಷ್ಯತಿ. ಓಕೆ ಮಾತಾಜಿ. ಆರಾಮಾಗಿ ಸಾವಕಾಶ ಹೇಳಿ, ಬರುತ್ತೆ ಮಾತಾಜಿ. ದಾಕ್ಷಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಧನ್ಯವಾದಗಳು ಮಾತಾಜಿ. ಡಾಕ್ಟರ್ ಎಂ ಕೃಷ್ಣಮೂರ್ತಿ ಮಾತಾಜಿ. 5 ಮಂದಿ ಅಲ್ಲ ಮಾತಾಜಿ? ಇನ್ನೊಬ್ರು ಕೇಳಿಸಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹೇಳ ಮಾತಾಜಿ. ಹರೇ ಕೃಷ್ಣ. ಹೇಳಿ. ಅರ್ಜುನ ಉವಾಚ ದೃಷ್ಟ್ವೇ ಮಾತಾಜಿ ತಪ್ಪಿರ್ಲಿ. ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸಿದ್ಧಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಹರೇ ಕೃಷ್ಣ. ಇಲ್ಲಿ ನೀವು ಸೀದಂತಿ, ಇದೇನು 3ನೇ ಲೈನ್ ಫಸ್ಟ್ ಬರುತ್ತಲ್ಲ, ಸೀದಂತಿ ಅಂತ ಹೇಳ್ಬೇಕು ನೀವು. ಸಿದ್ದಂತಿ ಸಿದ್ದಂತಿ ಅಂತ ಹೇಳಿದ್ರಿ ಅಲ್ಲ, ನೀವೇನೋ ಬೇರೆ ಹೇಳಿದ್ರಿ. ಸೀದಂತಿ ಅಂತ ಹೇಳ್ಬೇಕು. ಹೇಳಿ ಇನ್ನೊಮ್ಮೆ. ಸ್ಟಾರ್ಟಿಂಗ್ ಇಂದ ಮತ್ತೆ ಇಲ್ಲ, ಇದು 3ನೇದಷ್ಟೇ ಹೇಳಿ. ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಸರಿ, ಹರೇ ಕೃಷ್ಣ. ನೆಕ್ಸ್ಟ್ ನಾನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅವಾಗ್ಲೇ ಯಾರು ಕೇಳ್ತಾ ಇದ್ರಲ್ಲ, ಮಾತಾಜಿ ಇವರು ಗೊತ್ತಿಲ್ಲ ಎಲ್ಲಿ ಹೋದ್ರು. ಜಯಶ್ರೀ ಮಾತಾಜಿ, ನಿಮ್ಗೆ ಬಂತು ಅನ್ಕೊಳ್ತೇನೆ ಅಲ್ಲ, ಗೊತ್ತಾಯ್ತು ಅನ್ಕೊಳ್ತೇನೆ. ಒಮ್ಮೆ ಹೇಳ್ರಿ ಅಂತ ಹೇಳಿದಿರಿ, ಇನ್ನೊಂದ್ಸಲಿ ಹೇಳ್ತೇನೆ ನಾನು. ಶ್ಲೋಕ 28. ಅರ್ಜುನ ಉವಾಚ ದೃಷ್ಟ್ವೇಮಂ ಸ್ವಜನಂ ಕೃಷ್ಣ
युयुत्सुं समुपस्थितं सीदन्ति मम गात्राणि मुखं च परिशुष्यति. ನೆಕ್ಸ್ಟ್ ಶ್ಲೋಕ ಹೋಗೋಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1 29ನೇ ಶ್ಲೋಕ. ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಹರೇ ಕೃಷ್ಣ. ಸೊ ಇಲ್ಲಿನೂ ಕೂಡ ಅರ್ಜುನ ಹೇಳ್ತಾ ಇದ್ದಾನೆ, ಅವನ ಹಾವಭಾವ ಹೇಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅವನು ಯುದ್ಧವನ್ನ ನೋಡಿ, ಯುದ್ಧದಲ್ಲಿ ಜನರನ್ನ ನೋಡಿ, ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತದ್ದು, ನನ್ನ ಒಂದು ದೇಹದ ಅವಯವಗಳು ನಡುಕ್ತಾ ಇದೆ, ಬಾಯಿ ಒಣಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಇನ್ನೂ ಕೂಡ ಕೆಲವೊಂದು ಅವನಿಗೆ ಆಗ್ತಾ ಇದೆ, ಅದನ್ನ ಕೂಡ ಹೇಳ್ತಾ ಇದ್ದಾನೆ. ವೇಪತುಶ್ಚ ಶರೀರೇಮೆ, ಅದು ಕೂಡ ಹಾಗೇನೆ. ವೇಪತುಶ್ಚ ಶರೀರೆ ಅಂತಂದ್ರೆ ಶರೀರ ಕಂಪನ ಮಾಡುವಂಥದ್ದು. ಸೊ ಹಾಗೆ ನನ್ನ ಶರೀರ ಕಂಪನ ಮಾಡ್ತಾ ಇದೆ. ಆಮೇಲೆ ರೋಮ ಹರ್ಷಶ್ಚ ಜಾಯತೆ, ರೋಮ ಅಂತಂದ್ರೆ ಕೂದಲು, ಹರ್ಷಶ್ಚ ಜಾಯತೆ, ಹರ್ಷಶ್ಚ ಅಂದ್ರೆ ಈ ನಿಮಿರಿ ಹೇಳುವಂಥದ್ದು, ಜಾಯತೆ ಅಂದ್ರೆ ಆಗ್ತಾ ಇದೆ, ಅಂದ್ರೆ ಕೂದಲು, ನನ್ನ ಮೈಯಲ್ಲಿ ಮೇಲೆ ಇರುವಂತಹ ಕೂದಲುಗಳು ನಿಮಿರಿ ಹೇಳ್ತಾ ಇದ್ದಾವೆ, ಅಂದ್ರೆ ಎದ್ದು ನಿಲ್ತಾ ಇದೆ. ಗಾಂಡೀವಂ ಸ್ರಂಸತೆ, ಇಲ್ಲಿ ಹೇಳುವಾಗ ನೋಡಿ, ಸಕ್ಕೆ ರವತ್ತಿದೆ, ಆಮೇಲೆ ಅನುನಾಸಿಕ ಇದೆ. ಸ್ರಂಸತೆ, ಸ್ರಂಸತೆ, ಸ ರ ಅಂ ಸತೆ ಹೀಗೆ ಬರುತ್ತೆ, ಸ್ರಂಸತೆ. ಹಾಗಾಗಿ ಗಾಂಡೀವಂ ಸ್ರಂಸತೆ. ಗಾಂಡೀವಂ ಅಂತಂದ್ರೆ ಇದು ಅರ್ಜುನನ ಧನಸ್ಸು. ಸ್ರಂಸತೆ ಅಂದ್ರೆ ಜಾರ್ತಾ ಇದೆ. ಎಲ್ಲಿಂದ ಜಾರ್ತಾ ಇದೆ? ಹಸ್ತಾತ್, ಕೈಯಿಂದ. ಹಾಗಾಗಿ ಕೈಯಿಂದ ನನ್ನ ಧನಸ್ಸು ಜಾರುತ್ತಿದೆ ಅಂತ 3ನೇ ಲೈನಲ್ಲಿ ಹೇಳ್ತಾನೆ. ತ್ವಕ್ಚೈವ ಪರಿದಹ್ಯತೆ, ತ್ವಕ್ ಅಂತಂದ್ರೆ ಚರ್ಮ, ತ್ವಕ್ ಅಂತ ಕರೀತಾರೆ. ಚೈವ, ಚ ಏವ ಅಂತಂದ್ರೆ ಖಂಡಿತವಾಗಿಯೂ ಅಂತ ಹಾಗೆ. ಪರಿದಹ್ಯತೆ, ಪರಿದಹ್ಯತೆ ಅಂದ್ರೆ ಉರಿತಾ ಇದೆ ಅಂತ ಹೇಳಿ. ಹೀಗೆ ನನ್ನ ಮೈ ಮೇಲಿನ ಚರ್ಮವೂ ಕೂಡ ಉರಿತಾ ಇದೆ ಅಂತ ಹೇಳ್ತಾನೆ. ಒಟ್ಟಾರೆ ಅರ್ಜುನ ಇಲ್ಲಿ ಹೇಳ್ತಾ ಇರುವಂತದ್ದು, ನನ್ನ ಶರೀರ ನಡುಕ್ತಾ ಇದೆ, ಕೂದಲು ನಿಮಿರಿ ಹೇಳ್ತಾ ಇದೆ, ಗಾಂಡೀವ ಧನಸ್ಸು ನನ್ನ ಕೈಯಿಂದ ಜಾರ್ತಾ ಇದೆ, ಮತ್ತೆ ನನ್ನ ಮೈ ಮೇಲಿನ ಚರ್ಮ ಉರಿತಾ ಇದೆ ಅನ್ನೋದನ್ನ ಹೇಳ್ತಾನೆ. ಹರೇ ಕೃಷ್ಣ. ಡಾಕ್ಟರ್ ಸುನೀತಾ ಅವರಿಂದ ಹೇಳ್ಬೇಕು ನೋಡಿ. ಡಾಕ್ಟರ್ ಸುನೀತಾ ಮಾತಾಜಿ. ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ನೀವಿಲ್ಲಿ ಗಾಂಡೀವಂ ಸ್ರಂಸತೆ ಅಂತ ಹೇಳ್ಬೇಕು. ಮತ್ತೆ ಸ್ರಂಸತೆ. ಸರಿ ಸ್ರಂಸತೆ. ಸರಿ. ನೆಕ್ಸ್ಟ್ ಹೇಳಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಶ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ನೀವು ಕೂಡ ಸ್ರಂಸತೆ ಹೇಳ್ಬೇಕು ಮಾತಾಜಿ. ಗಾಂಡೀವಂ ಸ್ರಂಸತೆ, ಸ್ರಂಸತೆ, ಗಾಂಡೀವಂ ಸ್ರಂಸತೆ. ಸರಿ ಹೋಯ್ತಾ ಮಾತಾಜಿ? ಸಕೆ ರವತ್ತು, ಆಮೇಲೆ ಅಂಚಿನ ಹೇಳಿ. ಸರಿ, ಅದನ್ನ ಪ್ರಾಕ್ಟೀಸ್ ಮಾಡಿ. ಸರಿ ಬಂತು. ಗೀತಾ ಮಾತಾಜಿ. ಹರೇ ಕೃಷ್ಣ. ವೇಪತುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ವೇಪದುಶ್ಚ ಶರೀರೆ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ಚೈವ ಪರಿದಹ್ಯತೆ. ಹರೇ ಕೃಷ್ಣ.
ಹರೇ ಸರಿ ಕೃಷ್ಣ ಅನಂತ ಕುಲಕರ್ಣಿ. हरे कृष्ण माताजी। वेपदुष्य शरीरे मे रोमहर्षश्च जायते गाण्डीवं संहसते हस्तात् तत्तचैव परिदह्यते। ಹರೇ ಕೃಷ್ಣ. ಪ್ರಭುಜಿ ನೀವು हरे कृष्ण। ಇದು ಗಾಂಡೀವಂ ಸ್ರಂ ಅಂತ ಹೇಳಿ ಸ್ರಂಸತೆ ಹೇಳಿ. गाण्डीवं संसते ಈಗ ಸರಿ ಬಂತು. ಸ್ರಂಸತೆ गाण्डीवं ಹಸ್ತಾ. संसते हस्तात् त्वत्तचैव परिदह्यते। ಇಲ್ಲ ನೀವು ಇಲ್ಲಿ ಹಸ್ತಾತ್, ಇಲ್ಲಿ ನಮ್ಗೆ ವ್ಯಂಜನ ಇದೆ, ಅಲ್ಲಿ ಅ ಹಚ್ಚಂಗಿಲ್ಲ, ಸ್ವರ ಬರೋದಿಲ್ಲ. ಸೊ ಹಾಗೆ ಹಸ್ತ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ ತ್ವಕ್ ತ್ವಕ ಅನ್ನಂಗಿಲ್ಲ, ತ್ವಕ್ ಚೈವ ಅಲ್ಲಿನೂ ಕೂಡ ವ್ಯಂಜನ ಇದೆ. ಹೇಳಿ. वेददृश शरीरे मे रोमहर्षश्च जायते गाण्डीवं संसते हस्तात् त्वत्तचैव हरिदह्यते। ತ್ವಕ್ ತ್ವಕ್ಕ ಚೈವ ಹಿಂಗ್ ಹೇಳ್ಬೇಡಿ, ಕ ಹಚ್ಬೇಡಿ. ತ್ವಕ್ ತ್ವಕ್ಕನ್ನಿ ಅಷ್ಟೇ, ಅದೇ ನಾನು ಏನ್ ಹೇಳ್ತಾ ಇದ್ದೇನೆ ಅಷ್ಟೇ ಹೇಳಿ. ತ್ವಕ್ त्वक्कचैव परिहदह्यते। ತ್ವಕ್ಕ ಚೈವ ಅಲ್ಲ, ತ್ವಕ್ಕ ಅಲ್ಲ, ತ್ವಕ್ ಕಕ್ಕೆ ಕವತ್ ಬರಲ್ಲ, ತ್ವಕ್. ಸರಿ ಹೇಳಿ ಪೂರ್ಣ. ತ್ವಕ್ ಚೈವ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ? ತ್ವಕ್ ಚೈವ ಹೇಳಿ. ಅವ್ರ ಪ್ರಭುಜಿ त्वक्कचैव परिदह्यते। ನೀವು त्वक्कचैव ಅಲ್ಲಿ ಗಮನ. परिदह्यते। ಮತ್ತೆ ಹಾಗೆ ಬಂತು ನಿಮ್ದು. ತ್ವಕ್ಕ ಚೈವ ಅಂತ ಬರೋದಿಲ್ಲ ಪ್ರಭು. ತ್ವಕ್ ಚೈವ ಹಸ್ತಾತ್ ಅಂದ್ರೆ ಪೂರ್ಣ. ಯಾವಾಗ ನಾವು ಸ್ವರ ಕೂಡಿದಾಗ ಪೂರ್ಣ ಹೇಳ್ತೇವೆ. ಹಸ್ತಾತ್ ತ್ವಕ ಬರಂಗಿಲ್ಲ, ಯಾಕಂದ್ರೆ ಅಲ್ಲಿ ವ್ಯಂಜನ ಇದೆ. ಹಾಗಾಗಿ ಹಸ್ತಾತ್ ತ್ವಕ್ ತ್ವಕ್ ಚೈವ ತ್ವಕ್ ಚೈವ. त्वक्कैव त्वक्कैव ಎರಡು ಸರಿ. ಹೌದು, ಎರಡು ಕೂಡ್ಸೆ ಹೇಳ್ಬೇಕು ಅಂತ. ಅಲ್ಲಿ ಗ್ಯಾಪ್ ಬಿಡಂಗಿಲ್ಲ. ಸರಿ. ನೆಕ್ಸ್ಟ್ ಹೇಳಿ ಮಾತಾಜಿ. ಚಿತ್ರ ಮಾತಾಜಿ. ಹರೇ ಕೃಷ್ಣ. ಚಿತ್ರ ಮಾತಾಜಿ. ಚಿತ್ರಮೋಹನಿ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕರೆದ್ರ ವೇಪತುಶ್ಚ ಶರೀರೆ ಅವ್ರದ್ದಾದ್ಮೇಲೆ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಾತಾಜಿ. ಅವ್ರದ್ದಾದ್ಮೇಲೆ ಹೇಳಿ ಮಾತಾಜಿ. ಈಗ ಒಂದ್ ಮಾತಾಜಿ ಹೇಳ್ತಾ ಇದ್ದಾರಲ್ಲ ಮಾತಾಜಿ, ಅವ್ರದ್ದಾದ್ಮೇಲೆ ಹೇಳಿ. ಅಲ್ಲ, ಅವರೇ ಹೇಳ್ತಾ ಇದ್ದಾರೆ. ಹೌದಾ? ಓಕೆ. वेपतुश्च शरीरे मे रोम हर्षश्च जायते गाण्डीवं संसृते हस्तात् त्वक्चैव परिदह्यते। हरे कृष्ण माताजी. ಇಲ್ಲಿ ರೋಮಹರ್ಷಶ್ಚ, ರೋಮಹರ್ಷಶ್ಚ. वेपतुश्च शरीरे मे रोम हर्षश्च जायते. ಸರಿನಾ ಮಾತಾಜಿ? ಸರಿ ಮಾತಾಜಿ. गाण्डीवं संसृते हस्तात् त्वक्चैव परिदह्यते। ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಲ್ರು ಗಮನಿಸಿ, ಎಲ್ಲಿ ದೀರ್ಘ ಇರುತ್ತೋ ಅಲ್ಲಿ ಸ್ವಲ್ಪ ನಾವು ಎಳಿಬೇಕು. ಅದು ಪ್ರಾಕ್ಟೀಸ್. ಇಲ್ಲಾಂದ್ರೆ ನಾವು ಅದನ್ನ ಎಳಿಲಿಲ್ಲ ಅಂದ್ರೆ ನಾಳೆ ನಮ್ಗೆ ಓದುವಾಗ ಕೂಡ ಪ್ರಾಕ್ಟೀಸ್ ಬರಲ್ಲ. ಹಾಗಾಗಿ ಅಲ್ಲಿ ಎಲ್ಲೆಲ್ಲಿ ದೀರ್ಘ ಇರುತ್ತೋ, ಶರೀರೇ ಮೇ ರೋಮ ಹರ್ಷಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ ಚೈವ ಪರಿದಹ್ಯತೆ. ನೆಕ್ಸ್ಟ್ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಓಕೆ. ಯಾರು ಮಾತಾಜಿ? ಯಾರು ಹೇಳ್ಬೇಕು? ಅದಕ್ಕೆ ಸ್ವಲ್ಪ ನೀವೇ ಹೇಳಿ ಮಾತಾಜಿ. ನೀವೇ ಚಿತ್ರ ಮಾತಾಜಿ ಹೇಳಿ. ಮಾತಾಜಿ. ಹರೇ ಕೃಷ್ಣ. वेपदुश्चा शरीरे मे रोमहर्षश्च जायते गाण्डीवं स्रंसते हस्तात् त्वक्चैव परिदह्यते। ಮಾತಾಜಿ ಇಲ್ಲ ಮಾತಾಜಿ, ಸರಿ ಇದೆ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. वेपतुश्च शरीरे मे रोम हर्षश्च जायते गाण्डीवं स्रंसते हस्तात् त्वक्चैव परिदह्यते। हरे कृष्ण माताजी. हरे कृष्ण. नेक्स्ट
ನೆಕ್ಸ್ಟ್ ಹೇಳಿ ಮಾತಾಜಿ, ಯಾರಿದ್ದಾರೆ? ಮಾತಾಜಿ ಆಯ್ತು 5 ಜನ. ಆಯ್ತಾ ಇಲ್ಲ ಮಾತಾಜಿ? ಲಲಿತಾ ಹಾ ಆಯ್ತು ಮಾತಾಜಿ. ಅದಕ್ಕೆ ಸರಿ, ಬೇರೆ ಇದಕ್ಕೆ ಹೋಗೋಣ. 30ನೇ ಶ್ಲೋಕ ನೋಡೋಣ. ಎಲ್ಲರಿಗೂ ಗೊತ್ತಾಯ್ತು ಅನ್ಕೊಳ್ತೇನೆ. 29ನೇದು ಏನು ಡೌಟ್ಸ್ ಇಲ್ಲ ಅಲ್ಲ? ಯಾರಿಗೆ ಡೌಟ್ಸ್ ಇಲ್ಲ ಅಂದ್ರೆ ಇನ್ನೊಮ್ಮೆ ನಾನು ಹೇಳ್ತೀನಿ ಅಷ್ಟೇ. ಓಕೆ, ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಅಷ್ಟೇ, ಅನ್ಮ್ಯೂಟ್ ಮಾಡಬೇಡಿ, ಹ್ಯಾಂಡ್ ರೈಸ್ ಮಾಡಿ. ಹಾಗಾದ್ರೆ 30ನೇದಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1, 30ನೇ ಶ್ಲೋಕ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಇದು ಒಂಥರ ನ ಚ ಶಕ್ನೋಮ್ಯವಸ್ಥಾತುಂ. ಇದು ಪೂರ್ಣ ನಾನು ಹೇಳ್ತಾ ಇದ್ದೇನೆ. ಶಕ್ನೋಮ್ಯವಸ್ಥಾತುಂ. ಈಗ ಇನ್ನೊಂದರನಾಗಿನೂ ಕೂಡ ಹೇಳ್ಬಹುದು ಅದನ್ನ. ನ ಚ ಶಕ್ನೋಮಿ ಅವಸ್ಥಾತುಂ ಅಂತೂ ಕೂಡ ಹೇಳ್ಬಹುದು. ಯಾರಿಗೆ ಮ್ಯ ಅನ್ಲಿಕ್ಕೆ ಬರೋದಿಲ್ವೋ ಅವರು, ನಾಲ್ಗೆ ಹೊಳ್ಳೋದಿಲ್ವೋ ಅವರು, ಆದ್ರೂ ಪ್ರಯತ್ನ ಮಾಡಿ. ಹೊಳ್ಳಿದ್ರೆ ತುಂಬಾ ಒಳ್ಳೇದು. ಪೂರ್ಣ ಹೇಳಿ, ಯಾಕಂದ್ರೆ ನಾವು ರಾಗಬದ್ಧವಾಗಿ ಹಾಡುವಾಗ ಹೇಗಿದೆಯೋ ಹಾಗೆ ಹೇಳ್ಬೇಕು. ನ ಚ ಶಕ್ನೋಮ್ಯವಸ್ಥಾತುಂ ಒಂದನ್ಬೇಕು, ಇಲ್ಲಾಂದ್ರೆ ನ ಚ ಶಕ್ನೋಮಿ ಅವಸ್ಥಾತುಂ. ಯಾಕಂದ್ರೆ ಮ್ಯ ಇದ್ದ ಜಾಗದಲ್ಲಿ ಮ ಬರುತ್ತೆ, ಯ ಈಗ ಜಾಗದಲ್ಲಿ ಹೋಗ್ಬಿಟ್ಟು ಯ ಹೋಗ್ಬಿಟ್ಟು ಅ ಬರುತ್ತೆ. ಹಾಗಾಗಿ ಶಕ್ನೋಮಿ ಅವಸ್ಥಾತುಂ ಆಗತ್ತೆ. ಓಕೆ, ಒಂದು. ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಇದರ ಒಂದು ಅನುವಾದವನ್ನ ನೋಡ್ಕೊಂಡು ಬರೋಣ. ಇಲ್ಲಿ ಮತ್ತೆ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ. ಇಲ್ಲಿ ಅವನು ಹೇಳ್ತಾ ಇರೋದು ಕೇಶವ ಅಂತ ಹೇಳಿ. ಕೇಶವ ಯಾಕೆ ಹೇಳ್ತಾರೆ ಅಂತಂದ್ರೆ, ಕೃಷ್ಣನಿಗೆ ಅವನು ಕೇಶಿ ರಾಕ್ಷಸರನ್ನ ಕೊಂದಿರೋದ್ರಿಂದ ಕೇಶವ ಅಂತ ಹೇಳ್ತಾರೆ. ಅವನಿಗೆ ಮತ್ತೆ ಏನ್ ಹೇಳ್ತಾನೆ, ಕೇವಲ ಈ 28, 29ರದಲ್ಲಷ್ಟೇ, ಇನ್ನೂ ಕೂಡ ಅವನಿಗೆ ಅವನ ಒಂದು ಬಾಹ್ಯ ವಾಗಿ ಕೆಲವೊಂದು ಏನು ಅವನಿಗೆ ಕಂಪಿಸ್ತಾ ಇದೆ, ನಡಕ್ತಾ ಇದೆ ಮೈ. ಮತ್ತೆ ಅದನ್ನ ಮುಂದುವರಿಸ್ತಾ ಅವನು ತನ್ನ ಹಾವಭಾವವನ್ನ ಹೇಳ್ತಾ ಇದ್ದಾನೆ ಯುದ್ಧವನ್ನ ನೋಡಿ. ನಚ ಶಕ್ನೋಮಿ ಅವಸ್ಥಾತು. ಶಕ್ನೋಮಿ ಅಂತಂದ್ರೆ ಶಕ್ತನಾಗಿಲ್ಲ ಅಂತ ಹೇಳಿ. ಅವಸ್ಥಾತು ಅಂತಂದ್ರೆ ವಿಸ್ಮೃತಿ, ಅಂದ್ರೆ ಮರ್ತ್ ಬಿಡುವಂತದ್ದು ಅಂತ. ನನಗೆ ಏನೆಲ್ಲ ಇಲ್ಲಿ ನಾನು ನೋಡ್ತಾ ಇದ್ದೇನೋ ಎಲ್ಲವನ್ನ ನಾನು ಮರ್ತ್ ಬಿಡ್ತಾ ಇದ್ದೇನೆ. ನಾನೇನು ಯುದ್ಧವನ್ನ ಯುದ್ಧ ಕಲೆಗಳನ್ನ ಕಲ್ತಿದ್ದೀನಿ, ನಾನು ಏನೆಲ್ಲ ತಿಳ್ಕೊಂಡಿದ್ದೀನಿ ಇನ್ನುವರೆಗೂ ವಿದ್ಯೆನ, ಅದೆಲ್ಲನೂ ಕೂಡ ನಾನು ಮರ್ತ್ ಬಿಡ್ತಾ ಇದ್ದೇನೆ ಅಂತ ಹೇಳಿ ಹೇಳ್ತಾನೆ. ಭ್ರಮತೀವ ಚ ಮೇ ಮನಃ ಅಂತ ಹೇಳಿ. ಭ್ರಮತೀವ ಚ ಮೇ ಮನಃ ಅಂತಂದ್ರೆ ನನ್ನ ಮನಸ್ಸು ಸುತ್ತುತ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಭ್ರಮತಿ ಅಂತಂದ್ರೆ ಸುತ್ತುವಂಥದ್ದು. ಏನ್ ಸುತ್ತಾ ಇದೆ? ಮನಸ್ಸು ಸುತ್ತಾ ಇದೆ. ಮತ್ತೆ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ನಿಮಿತ್ತ ಅಂತಂದ್ರೆ ಕಾರಣ. ಮತ್ತೆ ಪಶ್ಯಾಮಿ ಅಂದ್ರೆ ನೋಡ್ತಾ ಇದ್ದೇನೆ. ಏನ್ ನೋಡ್ತಾ ಇದ್ದಾನೆ ಅವನು? ವಿಪರೀತಾನಿ. ವಿಪರೀತ ಅಂತಂದ್ರೆ ವಿಪರೀತವಾಗಿರುವಂಥದ್ದು, ವಿರುದ್ಧವಾಗಿರುವಂಥದ್ದು. ಏನೆಲ್ಲ ಸಕಾರಾತ್ಮಕತೆ ಇದೆಯೋ ಅದರ ವಿರುದ್ಧವಾಗಿ ನಡೀತಾ ಇರುವಂತದ್ದು. ಹಾಗಾಗಿ ತದ್ವಿರುದ್ಧವಾಗಿರುವಂತದ್ದು. ತದ್ವಿರುದ್ಧಕ್ಕೆ ಏನಂತ ಹೇಳ್ತೇವೆ ನಾವು? ಅಶುಭ ಸೂಚಕಗಳು ಅಂತ ಹೇಳ್ತೇವೆ. ಹಾಗಾಗಿ ಏನೆಲ್ಲ ಸುತ್ತಲುಗಳೇ ಎಲ್ಲದಕ್ಕೂ ಕಾರಣವಾಗಿದೆಯೋ ಅದು ಅಶುಭವಾಗಿ ನನ್ಗೆ ಕಾಣ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಚ ಶಕ್ನೋಮಿ ಅಂತಂದ್ರೆ ನನ್ ನಿಲ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಸೊ ಒಟ್ಟಾರೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ನನ್ನ ನಾನೇನೆಲ್ಲ ಇಲ್ಲಿವರೆಗೆ ತಿಳ್ಕೊಂಡಿದ್ದನ್ನು ನಾನು ಮರಿತಾ ಇದ್ದೇನೆ. ಮತ್ತೆ ನನ್ನ ಮನಸ್ಸೇನಾಗ್ತಾ ಇದೆ? ಸುತ್ತುತ್ತಾ ಇದೆ. ಮತ್ತೆ ನನ್ನ ಸುತ್ತಮುತ್ತಲು ಕೂಡ ಅಶುಭ ಸೂಚಕಗಳು ಕಾಣ್ತಾ ಇದೆ ಅನ್ನೋದನ್ನ ಕೃಷ್ಣನಿಗೆ ಅರ್ಜುನ ಹೇಳ್ತಾನೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವಃ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲಿ ನೀವು ಹೇಳುವಾಗ ನಚ್ಚ ಅಂತ ಹೇಳುವಾಗ ನಚ್ಚ ಅಂತ ಹೇಳಂಗಿಲ್ಲ. ಹಾ ಮಾತಾಜಿ. ಯಾಕಂದ್ರೆ ನಚ್ಚ ಅಂತ ಹೇಳ್ಬಿಟ್ರೆ ಅಲ್ಲಿ ಅರ್ಥ ಬೇರೆ ಆಗತ್ತೆ. ಹ, ಓಕೆ, ಅವಾಗ ನ ಚ ಶಕ್ನೋಮ್ಯವಸ್ಥಾತು. ನ ಚ ಶಕ್ನೋಮ್ಯ ವಸ್ತಾತುಂ. ಸರಿ ಮಾತಾಜಿ. ಸರಿ ಬಂತು. ನೆಕ್ಸ್ಟ್ ಹರೇ ಹೇಳಿ. ಜಯಶ್ರೀ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಸಂಖ್ಯೆ 30. ನಾಚ ಶೋಕ್ನಮವಸ್ಥಾಂತು ಭ್ರಮತಿ ಮೇ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಚಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ ಮಾತಾಜಿ. ನೀವು ಇದು ಹಾ. ಫಸ್ಟ್ ಲೈನ್ ಅಲ್ಲಿ ಎರಡನೇದು ಹೇಳ್ಕೊಡಿ ಮಾತಾಜಿ. ಶಕ್ನೋಮ್ಯವಸ್ಥಾತು. ಶಕ್ನೋಮ್ಯ ಶ ಈ ಶೋ ಅಲ್ಲ ಶ ಬರುತ್ತೆ. ಹೇಳಿ. ಶಕ್ನೋ ಶಕ್ನೋಮ್ಯವಸ್ಥಾತು. ಶಕ್ನೋಮ್ಯ ವಸ್ತಾನ್ ಅಂತ ಹೇಳ್ಕೊಡ್ಬೇಡ. ನಾ ಚ ಶಕ್ನೋಮ್ಯ ವಸ್ತಾಂತು ಅಲ್ವಾ ಮಾತಾಜಿ? ವಸ್ತಾತುಂ ತುಂ. ಇಲ್ಲಿ ನೀವು ಹೀಗೆ ಹೇಳಿ ಮಾತಾಜಿ. ನೀವು ಹೀಗೆ ಹೇಳಿ. ನೀವು ಒಬ್ಬರಿಗೇನೆ ನಾನು ಹೇಳ್ತಾ ಇರೋದು, ಉಳಿದವರು ನೀವು ಹೇಗೆ ಹೇಳಿದ್ರು ಹಾಗೆ ಮಾಡಿ. ನೀವು ಹೇಗೆ ಹೇಳಿ ಮಾತಾಜಿ. ನ ಚ ಶಕ್ನೋಮಿ ಅವಸ್ಥಾತುಂ ಅಂತ ಹೇಳಿ. ಹೇಳಿ. ನಾಚೋ ಶಕ್ನೋಮಿ ಅವಸ್ಥಾಂತು. ಅವಸ್ಥಾತುಂ. ಹಾ. ನ ಚ ನ ಬೇರೆ ಚ ಬೇರೆ. ನ ಚ ಶಕ್ನೋಮಿ ಅವಸ್ಥಾತುಂ. ನ ಚ ಶಕ್ನೋಮಿ ಅವಸ್ಥಾಂತು. ಅವಸ್ಥಾತುಂ. ನ ಚ ಶಕ್ನೋಮಿ ಅವಸ್ಥಾಂತುಂ ಭ್ರಮತಿ ಮೇ ಚ ಮೇ ಮನಃ ಸರಿ ಮಾತಾಜಿ. ಭ್ರಮತಿ ಮೇ ಚ ಮೇ ಮನಃ. ಒಂದ್ ನಿಮಿಷ ಮಾತಾಜಿ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಮಾತಾಜಿ ಇದ್ರಲ್ಲಿ ಸ್ಕ್ರೀನ್ ಮೇಲೆ? ಅದನ್ನ ಒಂದೊಂದು ಅಕ್ಷರನೂ ಕೂಡ ನೋಡಿ. ನೀವು ಅದನ್ನ ಗೆಸ್ ಮಾಡ್ಬೇಡಿ ಮುಂದೆ ಹೇಗಿರುತ್ತೆ ಅಂತ ಹೇಳಿ. ಒಂದೊಂದಾಗಿ ಓದ್ತಾ ಹೋಗಿ. ನೀವು ಸ್ಲೋ ಹೇಳಿದ್ರು ಕೂಡ ತೊಂದ್ರೆ ಇಲ್ಲ. ಭ್ರಮತೀವ ಚ ಮೇ ಮನಃ ಬರುತ್ತೆ. ಭ್ರಮತೀವ ಚ ಮೇ ಮನಃ. ಮೇ ಮನಃ. ಮೇ ಬೇರೆ ಮನಃ ಬೇರೆ. ಸರಿ ಮಾತಾಜಿ. ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಾಶ್ಚಾಮಿ ವಿಪರೀತಾನಿ ಕೇಶವ. ಕಲಿತೀನಿ ಮಾತಾಜಿ. ಹರೇ ಕೃಷ್ಣ. ವೆರಿ ಗುಡ್. ಸರಿ ಬಂತು. ನೆಕ್ಸ್ಟ್ ಹರೇ ಹೇಳಿ. ಕೃಷ್ಣ ಮಧು ಮಾತಾಜಿ. ಹರೇ ಕೃಷ್ಣ ಮಧು ಮಾತಾಜಿ. ಹೇಳ್ತೇನೆ ಮಾತಾಜಿ. ಶ್ಲೋಕ 30. ನ ಚ ಶಕ್ನೋಮಿ ವಸ್ತಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಧು ಮಾತಾಜಿ. ನೀವು ಶಕ್ನೋಮಿ ಅವಸ್ಥಾತುಂ ಅಂತ ಹೇಳುವಾಗ ನಾನು ಅವ್ರಿಗೆ ಹೇಳ್ದೆ, ಯಾಕಂದ್ರೆ ಅವ್ರಿಗೆ ಶಕ್ನೋಮ್ಯ ಅದೆಲ್ಲ ಕೂಡ ಹೇಳಲಿಕ್ಕೆ ಬರ್ತಾ ಇರ್ಲಿಲ್ಲ. ನೀವು ಹೇಳಿ ನೋಡೋಣ. ಶಕ್ನೋಮ್ಯವಸ್ಥಾತುಂ. ಹಾ ಹೇಳ್ತೇನೆ. ನ ಚ ಶಕ್ನೋಮಿ ನಾನೇನ್ ಹೇಳ್ತಾ ಇದ್ದೀನಿ ಅಷ್ಟೇ ಹೇಳಿ. ಶಕ್ನೋಮ್ಯವಸ್ಥಾತುಂ. ಶಕ್ನೋಮ್ಯವಸ್ಥಾತುಂ. ಹೇಳಿ ಈಗ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಎಸ್. ನೆಕ್ಸ್ಟ್ ಹೇಳಿ. ಅವರಿಗೆ ಹೇಳಂದ್ರಿ ಮಾತಾಜಿ? ಇಲ್ಲ ನೆಕ್ಸ್ಟ್ ಹೇಳಿ ಮಾತಾಜಿ. ಮಧುರ್ ವೆಂಕಟೇಶ ಪ್ರಭುಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಮಂಜುಳಾ ಮಾತಾಜಿ. ಇವ್ರು ಎಂ ಜಯಶ್ರೀ ಹೇಳಿದ್ರ ಮಾತಾಜಿ? ಎಂ ಜಯಶ್ರೀ ಮಾತಾಜಿ ಹೇಳ್ದೆ ಮಾತಾಜಿ. ಹೇಳಿದ್ರಾ? ಸರಿ. ನಾನು ಹೇಳ್ತೀನಿ ಮಾತಾಜಿ. ಗೌರಮ್ಮ. ಒಂದ್ ನಿಮಿಷ ಮಾತಾಜಿ, ಮತ್ತೆ ಬರ್ತೀವಿ. ನಾನು ಒಂದ್ಸತಿ ಹೇಳ ಮಾತಾಜಿ. ಶ್ಲೋಕ 30. ಬರ್ತೀವಿ ಮಾತಾಜಿ. ಅಲ್ಫಾಬೆಟಿಕಲಿ ಬರ್ತಾ ಇದ್ದೇವೆ. ನಿಮ್ ನಂಬರ್ ಬರುತ್ತೆ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ವೇಟ್ ಮಾಡಿ ಮಾತಾಜಿ, ಬರ್ತೀವಿ ಅಲ್ಲಿವರೆಗೂ. ಈಗ ನಡೆದಿದೆ ಅಲ್ಫಾಬೆಟಿಕಲಿ, ಅದನ್ನ ಆದ್ಮೇಲೆ
ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ನಿಮ್ಮ ಮಾತಾಜಿ. ಹೆಸರು? ಮಂಜುಳಾ ಅಂತ ಮಾತಾಜಿ ಹೇಳಿ. ಮಂಜುಳಾ ಮಂಜುಳಾ ಹಾ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 30. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ ಮಾತಾಜಿ. ಸರಿ ಹೇಳ್ತಾ ಇದ್ರಿ. ಮಂಜುಳಾ ನೆಕ್ಸ್ಟ್ ದೇವಿ ಹೇಳಿ ಹರೇ ಮಾತಾಜಿ. ಮಂಜುಳಾ ದೇವಿ ಮಾತಾಜಿ ಹರೇ ಕೃಷ್ಣ. ಮಂಜುಳಾ ದೇವಿ ಮಾತಾಜಿ. ಹರೇ ಮನೋರಮಾ ಕೃಷ್ಣ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಹೇಳಿ ಶ್ಲೋಕ ಮಾತಾಜಿ. 30. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ. ಮನೋರಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಹರೇ ಕೃಷ್ಣ. ಸರಿ. ಹರೇ ಕೃಷ್ಣ ಮಾತಾಜಿ. ಇದರಲ್ಲಿ ಯಾರಿಗೂ ಡೌಟ್ ಇಲ್ಲ ಅನ್ಕೊಳ್ತೀನಿ. ಮುಂದೆ ಹೋಗೋಣ ನಾವು. ಯಾರಿಗಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ಅನ್ಮ್ಯೂಟ್ ಮಾಡ್ಕೋಬೇಡಿ. ನಾನು ಮತ್ತೊಮ್ಮೆ ಅದನ್ನ ಹೇಳ್ತೀನಿ. ಸರಿ, ಯಾರಿಗೂ ಇಲ್ಲ ಅಂದ್ರೆ ಮುಂದೆ ಹೋಗೋಣ. 31ನೇ ಶ್ಲೋಕ. ಸೊ ಯಾರನ್ನ ಬಿಟ್ಟಿದ್ದೀರಾ ನೋಡಿ ಮಾತಾಜಿ, ಅವ್ರನ್ನ. ಹಾ ಮಾತಾಜಿ. ಹ್ಯಾಂಡ್ ರೈಸ್ ಮಾಡಿಲ್ಲ ಮಾತಾಜಿ ಅವರು. ವಿ ಮಂಗಲ ಮಾತಾಜಿ ಮಾಡಿದಾರ. ವಿ ಮಂಗಲ ಮಾತಾಜಿ ಇನ್ನೂ ಬಂದಿಲ್ಲ ನಮ್ಮ ನಂಬರ್ ಮಾತಾಜಿ. ಇಲ್ಲ ಅವ್ರು ಹೇಳಲಿಕ್ಕಲ್ಲ, ಅವ್ರು ಏನಾದ್ರು ಡೌಟ್ ಇದ್ರಲ್ಲಿ ಹೇಳಿ ಮತ್ತೆ ಕೇಳಿ ಮಾತಾಜಿ. ಹೇಳಿ ಮಾತಾಜಿ. ವಿ ಮಂಗಲ ಮಾತಾಜಿ ಇನ್ನೊಮ್ಮೆ ಹೇಳ್ಬೇಕಾ ಅದನ್ನ? ವಿ ಮಂಗಲ ಮಾತಾಜಿ. ಸರಿ, ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಮತ್ತೆ ಅದು ಆವಾಗ್ಲೇ ಹೇಳಿದ್ರಲ್ಲ ಮಾತಾಜಿ, ಅದು 28ನೇ ಶ್ಲೋಕ 28 ಇದು ಇದು ಇದೊಂದ್ಸಲ ಇನ್ನೊಂದ್ಸಲ ಹೇಳಿ ಮಾತಾಜಿ. ಅದು ಫಸ್ಟ್ ಲೈನ್ ಒಂದ್ಸಲ ಹೇಳಿ ಮಾತಾಜಿ. ಫಸ್ಟ್ ಲೈನಾ? 30ನೇ ಶ್ಲೋಕನಾ ಮಾತಾಜಿ? ಹೌದು, 30. ಓಕೆ, ಸರಿ ಮಾತಾಜಿ. ಅದನ್ನ ನೀವು ಎರಡು ತರ ಹೇಳ್ಬಹುದು. ಎರಡು ತರ ಹೇಳ್ಬಹುದು. ನಚ ಶಕ್ನೋಮಿ ಅವಸ್ಥಾತುಂ ಅನ್ಬೋದು. ಅವಸ್ಥಾತುಂ ನಚ ಶಕ್ನೋಮಿ ಅವಸ್ಥಾತುಂ ಅಂತ ಒಂದು ಹೇಳ್ಬೋದು. ಇಲ್ಲ ಅಂದ್ರೆ ಎರಡ್ಲ ಕೂಡಿಸಿ ಹೇಳ್ಬೋದು. ನಚ ಶಕ್ನೋಮ್ಯ ಅವಸ್ಥಾತುಂ. ನಚ ಶಕ್ನೋಮ್ಯ ವ್ಯವಸ್ಥಾತುಂ ಮಾತಾಜಿ. ನಚ ಶಕ್ನೋಮ್ಯ ಅವಸ್ಥಾತುಂ. ಶಕ್ನೋಮ್ಯ ಅವಸ್ಥಾತುಂ. ನಚ ಶಕ್ನೋಮ್ಯ ವ್ಯವಸ್ಥಾತುಂ. ವವ ಅನ್ನಂಗಿಲ್ಲ ಅಲ್ಲಿ. ಓನ್ಲಿ ಒಂದು ವ ಬರುತ್ತೆ ಮಾತಾಜಿ. ನಚ ಶಕ್ನೋಮ್ಯ ಅವಸ್ಥಾತುಂ. ಸರಿ ಮಾತಾಜಿ. ಸರಿ, ಒಂದು ವ ಬರುತ್ತೆ ಮಾತಾಜಿ ಅದಕ್ಕೆ. ಮಾತಾಜಿ ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 31ನೇ ಶ್ಲೋಕ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಇಲ್ಲಿ ನ ಚ ಶ್ರೇಯೋನು ಪಶ್ಯಾಮಿ ಅಂತ ಇದೆ. ಇದನ್ನು ಕೂಡ ನೀವು ಸ್ಪ್ಲಿಟ್ ಮಾಡ್ಬೋದು. ಯಾರಿಗೆ ಅನ್ಲಿಕ್ ಬರೋದಿಲ್ವೋ ಅವರು, ಅನ್ಲಿಕ್ ಬರ್ದೇ ಇರೋರು, ಬಟ್ ಎಲ್ರು ಕೂಡ ಪ್ರಯತ್ನ ಮಾಡಿ ಅದು ಹಾಗೆ ಇರೋ ಹಾಗೆ ಹೇಳಲಿಕ್ಕೆ. ಶ್ರೇಯೋನು ಪಶ್ಯಾಮಿ. ಮತ್ತೆ ಯಾವಾಗ ಇಲ್ಲಿ ಎಸ್ ಕಾಣ್ತಾ ಇದೆಯಲ್ಲ ನಿಮ್ಗೆ, ಶ್ರೇಯೋ ಮುಂದ್ಗಡೆ ಅಲ್ಲಿ ಬರುತ್ತೆ. ಶ್ರೇಯ ಅನುಪಶ್ಯಾಮಿ ಅಂತ ಕರೀತಾರೆ ಇದಕ್ಕೆ. ನ ಚ ಶ್ರೇಯ ಅನುಪಶ್ಯಾಮಿ ಅಂತ ಕರೀತಾರೆ ಬಿಡಿಸಿದ್ರೆ. ನ ಚ ಶ್ರೇಯ ಅನುಪಶ್ಯಾಮಿ ಬಿಡಿಸಿದ್ರೆ ಮಾತ್ರ. ಬಿಡಿಸ್ಲಿಲ್ಲ ಅಂದ್ರೆ ಅಲ್ಲಿದ್ದ ಹಾಗೆ ಹೇಳ್ಬೇಕು. ಹೇಗೆ ಹೇಳೋದು? ನ ಚ ಶ್ರೇಯೋನು ಪಶ್ಯಾಮಿ ಅಂತ ಹೇಳ್ಬೇಕು. ಹತ್ವಾ ಸ್ವಜನ ಮಾಹವೇ, ಅದು ನಿಮ್ಗೆ ಡಿಫಿಕಲ್ಟ್ ಆಗಲ್ಲ. ಇದು ನ ಕಾಂಕ್ಷೆ. ಕಾಂಕ್ಷೆ ಅಲ್ಲಿ ಗಂಗ
ಅಂತ ಇದೆ. ನಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ ಅಂದ್ರೆ, ಅವನ್ಗೆಲ್ಲಾ ತನ್ನ ಹಾವಭಾವಗಳು ಹೇಗೆ ಇದೆ ಅನ್ನೋದನ್ನ ಅವನು ಹೇಳ್ತಾ ಇದ್ದಾನೆ. ಹೇಳಿ ಮತ್ತೆ ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳೆಲ್ಲ ಕೊಲ್ಲೋದ್ರಿಂದ ನನಗೆ ಎಂತ ಶ್ರೇಯಸ್ಸು ಸಿಗುತ್ತೆ? ನಹ ಶ್ರೇಯ, ಶ್ರೇಯ ಅಂತಂದ್ರೆ ಒಂದು ಒಳ್ಳೇದಾಗುವಂಥದ್ದು. ನಚ ಶ್ರೇಯೋನು ಪಶ್ಯಾಮಿ, ಶ್ರೇಯ ನನಗೆ ಎಲ್ಲಿದು ಒಳ್ಳೇದು ಕಾಣ್ತಾ ಇಲ್ಲ. ಪಶ್ಯಾಮಿ ಅಂದ್ರೆ ಕಾಣುವುದು. ಎಲ್ಲಿ ಒಳ್ಳೇದು ಕಾಣ್ತಾ ಇಲ್ಲ? ಹತ್ವಾ ಸ್ವಜನ ಮಾಹವೇ. ಹತ್ವಾ ಅಂತಂದ್ರೆ ಕೊಲ್ಲುವಂಥದ್ದು. ಯಾರನ್ನ? ಸ್ವಜನ. ಸ್ವಜನ ಅಂದ್ರೆ ಬಂಧುಗಳು, ನನ್ನ ಹಿತೈಷಿಗಳು. ಆಹವೇ ಅಂತ ಹೇಳ್ತಾ ಇದ್ದಾನೆ. ಎಲ್ಲಿ? ಆಹ ಅಂತಂದ್ರೆ ಯುದ್ಧದಲ್ಲಿ. ಎಲ್ಲಿ ಕೊಲ್ಲುವಂಥದ್ದು? ಯುದ್ಧದಲ್ಲಿ ನನ್ನ ಬಂಧುಗಳನ್ನ ಕೊಲ್ಲೋದ್ರಿಂದ ನನಗೆ ಯಾವ ಒಳ್ಳೇದು ಕೂಡ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮೊದ್ಲು ಎರಡ್ ಲೈನಲ್ಲಿ. ಮೂರನೇ ಲೈನಲ್ಲಿ ಏನ್ ಹೇಳ್ತಾ ಇದ್ದಾನೆ? ನಕಾಂಕ್ಷೆ ವಿಜಯಂ ಕೃಷ್ಣ. ನಕಾಂಕ್ಷೆ ಅಂದ್ರೆ ನಾನು ಏನನ್ನು ಕೂಡ ಅಪೇಕ್ಷಿಸೋದೇ ಇಲ್ಲ. ನ ಅಂದ್ರೆ ಇಲ್ಲ, ಏನಿಲ್ಲ? ವಿಜಯಂ ಇಲ್ಲ, ನಾನು ಏನನ್ನೂ ಅಪೇಕ್ಷಿಸೋದಿಲ್ಲ. ಏನ್ ಅಪೇಕ್ಷಿಸೋದೇ ಇಲ್ಲ? ವಿಜಯ ಅಂದ್ರೆ ಜಯ. ನಾನು ಜಯದ ಅಪೇಕ್ಷೆಯನ್ನು ಮಾಡೋದಿಲ್ಲ ಕೃಷ್ಣ. ಮತ್ತೇನ್ ಹೇಳ್ತಾ ಇದೆ 4ನೇ ಲೈನಲ್ಲಿ? ನಚ ರಾಜ್ಯಂ ಸುಖಾನಿಚ. ಮತ್ತೆ ನನಗೆ ಈ ರಾಜ್ಯದ ಸುಖ, ರಾಜ್ಯಂ ಅಂದ್ರೆ ರಾಜ್ಯ, ಸುಖ ಅಂದ್ರೆ ರಾಜ್ಯದ ಸುಖ, ನನಗೆ ರಾಜ್ಯದ ಸುಖ ಕೂಡ ನಾನು ಬಯಸಲಾರೆ ಅಂತ ಹೇಳ್ತಾ ಇದ್ದಾನೆ. ಒಟ್ಟಾರೆ ಈ ಶ್ಲೋಕದಲ್ಲಿ ಅರ್ಜುನ ಹೇಳ್ತಾ ಇರುವಂತದ್ದು, ನನ್ನ ಬಂಧುಗಳನ್ನ ಕೊಲ್ಲೋದ್ರಿಂದ ನನಗೆ ಯಾವ ಒಳಿತು ಕೂಡ ಕಾಣ್ತಾ ಇಲ್ಲ ಕೃಷ್ಣ. ಆಮೇಲೆ ನನಗೆ ಇದು ಅವರ ಕೊಂದ ನಂತರ ಸಿಗುವಂತ ವಿಜಯ ಏನಿದೆಯಲ್ಲ, ಆ ರಾಜ್ಯದ ಸುಖದಲ್ಲಿರುವಂತಹ ವಿಜಯ, ಅದು ಕೂಡ ನಾನು ಬಯಸೋದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಹರಿ ಕೃಷ್ಣ. ಹೇಳಿ ಮಾತಾಜಿ ಇಲ್ಲಿಂದ. ಹಾ ಮತ್ತೆ ನಿರ್ಮಲಾ ಮಾತಾಜಿ. ನಿರ್ಮಲಾ ಮಾತಾಜಿ. ಹರಿ ಕೃಷ್ಣ. ಹೇಳ್ತೀನಿ ಮಾತಾಜಿ. ನ ಚ ಶ್ರೇಯೋ ನ ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಸರಿನಾ ಮಾತಾಜಿ? ನಕಾಂಕ್ಷಿ ಅಲ್ಲಿ ಅನುನಾಸಿಕ ಬರುತ್ತೆ ನೋಡಿ. ಇವೆಲ್ಲವೂ ಕೂಡ ಇವೆಲ್ಲ ಮೂಗಿನಿಂದ ಹೇಳುವಂಥದ್ದು. ನಾವೆಲ್ಲ ಇಲ್ಲಿವರೆಗೂ ನೀವು ಎಂ ಎಲ್ಲ ಅವು ಕೂಡ ಮೂಗಿನಿಂದ ಹೇಳ್ತೀರಾ ಅಂತಾರೆ. ಇಲ್ಲಿ ಅದು ಏನಿದೆಯಲ್ಲ, ನಕಾಂಕ್ಷಿ ಮೂಗಿಂದ ಹೇಳ್ಬೇಕು. ಕಾಂಕ್ಷಿ ನಕಾಂಕ್ಷಿ ವಿಜಯಂ ಕೃಷ್ಣ. ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ನಚ ಅಂತ ಕೂಡಿ ಬಂದಿದೆ, ಅಲ್ಲಿ ಕೂಡಿ ಹೇಳ್ಬೇಡಿ ನಚ ಅಂತ ಹೇಳಿ. ನ ಚ ಶ್ರೇಯೋನು ಪಶ್ಯಾಮಿ ಅಂತ ಹೇಳಿ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಹರೇ ಕೃಷ್ಣ ಮಾತಾಜಿ. ನಚ ಅಂತ ಹೇಳ್ಬೇಡಿ. ನ ಚ ಶ್ರೇಯೋನು ಪಶ್ಯಾಮಿ ಫಸ್ಟ್ ಬಿಡಿಸ್ಬೇಕು ಅದನ್ನ. ಅಲ್ಲಿ ಕೂಡಿ ಇದೆ, ಅದೇ ಆಕ್ಚುಲಿ ಬಿಡ್ಬೇಕು ಅದು. ಗಮನಿಸಿ. ನಾಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನಾಚ ರಾಜ್ಯಂ ಸುಖಾನಿ ಚ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ರತ್ನಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾಚ ಶ್ರೇಯೋನು ನಾಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನ ಕಾಂಕ್ಷಿ ವಿಜಯಂ ಕೃಷ್ಣ ನಾಚ ರಾಜ್ಯಂ ಸುಖಾನಿ ಚ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ನಕಾಂಕ್ಷಿ ಅನ್ಬೇಡಿ ಮಾತಾಜಿ, ನಕಾಂಕ್ಷಿ ವಿಜಯಂ ಕೃಷ್ಣ. ನಕಾಂಕ್ಷಿ. ಓಕೆ ನಕಾಂಕ್ಷಿ ವಿಜಯಂ. ನಕಾಂಕ್ಷಿ ಬರ್ಬೇಕು ಮಾತಾಜಿ. ಕಾಂಕ್ಷಿ
ನಾಕಾಂಕ್ಷಿ ವಿಜಯಂ ಕೃಷ್ಣ. ಕ್ಷಿ ಅಲ್ಲ, ಕ್ಷಿ ಅಲ್ಲ, ಕ್ಷೇ ನಕಾಂಕ್ಷೆ. ಓ ನಾಕಾಂಕ್ಷಿ, ಸರಿ ಸರಿ. ನಾಕಾಂಕ್ಷೆ ವಿಜಯಂ ಕೃಷ್ಣ. ನಾಚ ರಾಜ್ಯಂ ಸುಖಾನಿ ಚ. ನೆಕ್ಸ್ಟ್ ಹೇಳಿ. ಸ್ನೇಹ ಮಾತಾಜಿ. ಹರೇ ಕೃಷ್ಣ. ಶ್ರೀ ಸ್ನೇಹ ಮಾತಾಜಿ, ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ. ನಾಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸುಜನಮಾಹವೇ ನಾಕಾಂಕ್ಷೆ ವಿಜಯಂ ಕೃಷ್ಣ ನಾಚ ರಾಜ್ಯಂ ಸುಖಾನಿ ಚ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಹೇಳಿ. ಒಬ್ರು ಹೇಳಿ ಲಾಸ್ಟ್. ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಧನ್ಯವಾದಗಳು. ಅಲ್ಲಿ ಕೃಷ್ಣ ಅಂತ ಹೇಳುವಾಗ ರೂ ಬರ್ಬೇಕು. ಕೃಷ್ಣ ಹೇಳಿ, ಗಮನ ಇರ್ಲಿ. ನಕಾಂಕ್ಷೆ ಮತ್ತೆ ಅದು ನಚ ಕೂಡಿ ಹೇಳ್ಬೇಡಿ. ನಾಚ ಬೇರೆ ಬೇರೆ ಇದೆ. ಆಯ್ತು. ನೆಕ್ಸ್ಟ್ ಹೋಗೋಣ. ಎಲ್ರಿಗೂ ಇದ್ರಲ್ಲಿ ಡೌಟ್ ಇಲ್ಲ ಅನ್ಕೊಳ್ತೀನಿ. ಯಾರಾದ್ರೂ ಡೌಟ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ, ನಾನ್ ಮತ್ತೊಮ್ಮೆ ಅದನ್ನ ತಿಳಿಸ್ತೇನೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇಲ್ಲಿ ಒಟ್ಟಾರೆ 4 ಶ್ಲೋಕಗಳು ಬರುತ್ತೆ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 32ನೇ ಶ್ಲೋಕ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಏಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. ಸ್ವಲ್ಪ ಗಮನ ಇಡಿ ಇಲ್ಲಿ, ಸ್ಲೋ ಆಗಿ ಹೇಳ್ತೀನಿ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಕಿಂ ಭೋಗೈರ್ಜೀವಿತೇನ ವಾ. ಇಲ್ಲಿ ಗೈ ಆದ್ಮೇಲೆ ಭೋಗೈ ಆದ್ಮೇಲೆ ರ ಅನ್ಬೇಕು, ಆಮೇಲೆ ಜಿ ಹೇಳ್ಬೇಕು. ಕಿಂ ಭೋಗೈರ್ ಜಿ ಮುಂದೆ ದೀರ್ಘ ಇದೆ, ಹಾಗಾಗಿ ಎಳಿಬೇಕು. ಕಿಂ ಭೋಗೈರ್ ಜೀವಿತೇನವಾ, ತೇ ಆದ್ಮೇಲೆ ದೀರ್ಘ ಇದೆ, ಹಾಗಾಗಿ ತೇ ಎಳಿಬೇಕು. ಭೋಗೈರ್ ಜೀವಿತೇನವಾ ಏಷಾಮರ್ಥೆ. ಏಷಾ ಆದ್ಮೇಲೆ ರ ಅನ್ಬೇಕು, ಯಾಕಂದ್ರೆ ಅಲ್ಲಿ ಅರ್ಕಾವಳಿ ಇದೆ. ಅದೇನು 9 ಚಿಹ್ನೆ ಇದೆಲ್ಲ, ಕನ್ನಡ 9 ಚಿಹ್ನೆ, ಅದಕ್ಕೆ ಅರ್ಕಾವಳಿ ಅಂತ ಕರೀತಾರೆ. ಏಷಾಮರ್ ರ ಆಮೇಲೆ ಥೇ ಹೇಳ್ಬೇಕು, ಅಲ್ಲೂ ಕೂಡ ದೀರ್ಘ ಇದೆ, ಹಾಗಾಗಿ ಎಳಿಬೇಕು. ಏಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಹ ಅಂತ ಅನ್ಬಾರ್ದು ಅಲ್ಲಿ, ಯಾಕಂದ್ರೆ ಅಲ್ಲಿ ಇನ್ನ 8 ಅಕ್ಷರ ಆಗಿಲ್ಲ. ಸೊ ಹಾಗಾಗಿ ರಾಜ್ಯಂ ಭೋಗ ಸುಖಾನಿಚ, ಭೋಗ ಸ್ವಲ್ಪ ಹ ಬರ್ಬೇಕು, ರಾಜ್ಯಂ ಭೋಗ ಸುಖಾನಿಚ. ಸರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ ಅಂದ್ರೆ, ಕಿಮ್ನೋ ರಾಜ್ಯೇನ ಗೋವಿಂದ, ಹೇ ಗೋವಿಂದ, ಕಿಮ್ನೋ ರಾಜ್ಯೇನ, ಯಾರಿಗೋಸ್ಕರ ಈ ರಾಜ್ಯ ಅಂತ ಕೇಳ್ತಾ ಇದ್ದಾನೆ ಕೃಷ್ಣನಿಗೆ. ಕಿಂ ಭೋಗೈರ್ ಜೀವಿತೇನವಾ, ಆಮೇಲೆ ಈ ರಾಜ್ಯ ಯಾರಿಗೆ, ಈ ಸುಖ ಯಾರಿಗೆ ಬೇಕು, ಮತ್ತೆ ನಾ ಈ ಸುಖದ ಬದುಕನ್ನು ಸಹ ಬಯಸ್ತೇವೆ, ಈ ಇಂಥ ಭೋಗವನ್ನ ತಗೊಂಡು ಏಕೆ ಜೀವಿಸ್ಬೇಕು. ಏಷಾಮರ್ಥೆ ಕಾಂಕ್ಷಿತಂನು, ಏಷಾಮರ್ಥೆ ಕಾಂಕ್ಷಿತಂನು ಅಂದ್ರೆ ಕಾಂಕ್ಷಿತಂ ಅಂದ್ರೆ ಅಪೇಕ್ಷಿಸುವುದು ಅಂತ. ಏಷಾಮ್ ಅಂದ್ರೆ ಯಾರಿಗೆ, ಅರ್ಥೆ ಅಂದ್ರೆ ಸಲುವಾಗಿ, ಯಾರಿಗಾಗಿ ಈ ಸುಖದ ಜೀವವನ್ನ ನಾನು ಅಪೇಕ್ಷಿಸಬೇಕು ಅಂದ್ರೆ ಇದು ಕಿಂ ಭೋಗ ಇರ್ತೀವಿ ಜೀವಿತೇನವಾದು ಹೇಳ್ತಾ ಇದ್ದಾರೆ. ಯಾರಿಗಾಗಿ ನಾನು ಸುಖವನ್ನ ಬಯಸಬೇಕು, ಏಷಾಮರ್ಥೆ ಕಾಂಕ್ಷಿತಂನು, ಅದೇ ಯಾರಿಗಾಗಿ ನಾನು ಅಪೇಕ್ಷಿಸಬೇಕು ಅಂತ. ಕಿಂ ಭೋಗ ಜೀವಿತೇನವ, ಯಾರಿಗಾಗಿ ನಾ ಭೋಗದ ಜೀವನವನ್ನ, ಏಷಾಮರ್ಥೆ ಕಾಂಕ್ಷಿತಂನು, ಯಾರಿಗಾಗಿ ಈ ಭೋಗದ ಜೀವನವನ್ನ ನಾನು ಅಪೇಕ್ಷಿಸಬೇಕು ಅಂತ ಈ 2 ಮತ್ತು 3ನೇ ಲೈನ್ ಅನ್ನು ಹೇಳ್ತಾ ಇದ್ದಾನೆ.
ರಾಜ್ಯಂ ಭೋಗ ಸುಖಾನಿ ಚ. ಮತ್ತೆ ಈ ಸಕಲ ಸುಖಗಳನ್ನ, ಈ ರಾಜ್ಯದಲ್ಲಿರುವಂತಹ ಸಕಲ ಭೌತಿಕ ಸುಖಗಳನ್ನ ನಾನು ಯಾರಿಗಾಗಿ ಅಪೇಕ್ಷಿಸಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಒಟ್ಟಾರೆ ಈ ಶ್ಲೋಕದಲ್ಲಿ ಅವನು ಹೇಳ್ತಾ ಇರುವಂತದ್ದು ಏನು ಅಂದ್ರೆ, ಯಾರಿಗೋಸ್ಕರ ನಾನು ಈ ರಾಜ್ಯದ ಸುಖವನ್ನ, ಈ ಒಂದು ಜೀವನವನ್ನ ನಾನು ಬಯಸ್ತಾ ಇದ್ದೇನೆ, ಅವರ ವಿರುದ್ಧವಾಗಿಯೇ ನಾನು ಯುದ್ಧವನ್ನ ಮಾಡ್ತಾ ಇದ್ದೇನೆ. ಅದರಿಂದ ಪ್ರಯೋಜನ ಏನು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾನೆ. ಕಂಟಿನ್ಯೂ ಮಾಡಿ ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. ಕರೆಕ್ಟ್ ಮಾತಾಜಿ? ನೀವಿಲ್ಲಿ 2ನೇ ಲೈನಲ್ಲಿ ಭೋಗೈರ್ ಅಂತ ಹೇಳ್ಬೇಕು, ರ ಬರ್ಬೇಕಲ್ಲಿ. ಭೋಗೈರ್ ಜಿ ಆಮೇಲೆ ಜಿ ಬರ್ಬೇಕು. ಭೋಗೈರ್ ಜೀವಿತೇನವ ಅಂತ ಹೇಳ್ಬೇಕು. ಆಮೇಲೆ ಇಲ್ಲಿ ರಾಜ ಭೋಗ ಬರುತ್ತಲ್ಲ, ಅಲ್ಲಿ ಸ್ವಲ್ಪ ಹ ಪ್ರೊನೌನ್ಸ್ ಆಗ್ಬೇಕು, ಉಚ್ಚಾರಣೆ ಆಗ್ಬೇಕು. ಭೋಗ ಸುಖಾನಿಚ, ಭೋಗ ಸುಖಾನಿಚ, ಭೋಗ ಹ ಸ್ವಲ್ಪ ಬರ್ಬೇಕು. ಭೋಗ ಸುಖಾನಿಚ. ಇನ್ನೊಂದ್ಸಲ ಹೇಳ ಮಾತಾಜಿ. ಅದೇ 2ನೇ ಲೈನ್ ಅಷ್ಟೇ ಹೇಳಿ, 3ನೇ ಲೈನ್ ಅಷ್ಟೇ ಹೇಳಿ, 4ನೇ ಲೈನ್ ಅಷ್ಟೇ ಹೇಳಿ. ಕಿಂ ಭೋಗೈರ್ಜೀವಿತೇನ ವಾ. ಕರೆಕ್ಟ್. ರಾಜ್ಯಂ ಭೋಗ ಸುಖಾನಿ ಚ. ಸರಿ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. ಸರಿ ಬಂದಿದೆ. ಭೋಗ ಭೋಗ ಸ್ವಲ್ಪ ಅಲ್ಲಿ ಹ ಬರುವ ಹಾಗೆ ನೋಡ್ಕೊಳ್ಳಿ. ಬರ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ಪ್ರಾಕ್ಟೀಸ್ ಮಾಡಿ ಹ ಬರುವ ಹಾಗೆ. ರಾಜ್ಯಂ ಭೋಗ ಸುಖಾನಿ ಚ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ. ವಂಜಾ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಕೆಲ್ಸದಲ್ಲಿದ್ದೀನಿ, ಬೇರೆಯವ್ರ ಹತ್ರ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. ಹರೇ ಕೃಷ್ಣ ಮಾತಾಜಿ. ವಿನಿತಾ ಮಾತಾಜಿ. ಮಾತಾಜಿ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾರಿಗಾದ್ರೂ ಈ ಶ್ಲೋಕದಲ್ಲಿ ಡೌಟ್ಸ್ ಇದ್ರೆ ಕೇಳಿ, ಮುಂದೆ ಹೋಗೋಣ. ನಿಮ್ದು ಬ್ರೇಕ್ ಆಗ್ತಾ ಇದೆ ಪ್ರಭುಜಿ. ಹೇಳಿ. ಸಾರಿ. ಓಕೆ, ಥ್ಯಾಂಕ್ ಯು. ಕಿಂ ನೋ ರಾಜೇನ ಗೋವಿಂದ ಕಿಂ ಭೋಗೈರ್ಜೀವಿತೇನ ವಾ ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. ಹರೇ ಕೃಷ್ಣ. ಅಲ್ಲಿ ಭೋಗ ಹ ಅನ್ನಂಗಿಲ್ಲ, ಹ ಪೂರ್ಣ ಪ್ರೊನೌನ್ಸ್ ಮಾಡ್ಬಾರ್ದು, ಸ್ವಲ್ಪ ಹೇಳ್ಬೇಕು, ಸ್ವಲ್ಪ ಬರ್ಬೇಕು. ಭೋಗ ಸುಖ ನಿಜ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಏನ್ ತಪ್ಪಿಲ್ಲ, ಬಟ್ ಬೆಟರ್ ಅಂದ್ರೆ ಅಲ್ಲಿ ಸ್ವಲ್ಪ ಹ ಬರ್ಬೇಕು. ರಾಜ್ಯಂ ಭೋಗ ಸುಖ ನಿಜ ಅಂತ. ಭೋಗ ಹ ಸುಖ ನಿಜ ಅಲ್ಲ, ಭೋಗ ಸುಖ ನಿಜ. ಸರಿ, ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಾರಿಗೂ ಡೌಟ್ ಇಲ್ಲ ಅನ್ಕೊಳ್ತೀನಿ. ಡೌಟ್ ಇದ್ದವ್ರು ಹ್ಯಾಂಡ್ ರೈಸ್ ಮಾಡಿ. ರಾಜಂ ಭೋಗ ಸುಖಾನಿ ಚ. ಹರೇ ಕೃಷ್ಣ.
ನೆಕ್ಸ್ಟ್ 33ನೇ ಶ್ಲೋಕ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 1 33ನೇ ಶ್ಲೋಕ. ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ. ಗಮನವಿಡಿ. ತ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಃ ಬರ್ಬೇಕು. ಆಚಾರ್ಯಾಃ ಪಿತರಃ ಪುತ್ರಾಃ ಅನ್ನಂಗಿಲ್ಲ. ಆಚಾರ್ಯಃ ಪಿತರಃ ಪುತ್ರಾಃ ಅಲ್ಲಿ ಹೇಳ್ಬೇಕು ಲಾಸ್ಟಿಗೆ. ಆಮೇಲೆ ಪುತ್ರಾಃ ತಥೈವ ಚ ಪಿತಾಮಹಾಃ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವನು ತನ್ನ ಬಂಧುಗಳ ಒಂದು ಹೆಸರನ್ನ ತಗೊಳ್ತಾ ಇದ್ದಾರೆ, ಸರ್ವನಾಮವನ್ನ ತಗೊಳ್ತಾ ಇದ್ದಾನೆ. ತ ಇಮೆ ಇಮೇ ವಸ್ಥಿತ ಅಥವಾ ತ ಇಮೆ ಅವಸ್ಥಿತ ಕೂಡ ಅಂತ ಹೇಳ್ತಾರೆ ಇದಕ್ಕೆ, ಬಟ್ ಸಿಂಪಲ್ ಆಗಿದೆ, ನೀವು ಕೂಡಿನೇ ಹೇಳಿ. ತ ಇಮೇ ವಸ್ಥಿತ ಯುದ್ಧೇ ಅಂದ್ರೆ ಇಲ್ಲಿ ಈ ಯುದ್ಧ ಭೂಮಿಯಲ್ಲಿ ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಪ್ರಾಣಾನ್ ಅಂದ್ರೆ ಪ್ರಾಣಗಳನ್ನು, ತ್ಯಕ್ತ್ವ ಅಂತಂದ್ರೆ ಪ್ರಾಣಾಂಶ ತ್ಯಕ್ತ್ವ ಆಗುತ್ತೆ ಅಲ್ಲಿ. ತ್ಯಕ್ತ್ವ ಅಂದ್ರೆ ತ್ಯಜಿಸುವಂಥದ್ದು. ಈ ಪ್ರಾಣಗಳನ್ನ ತ್ಯಜಿಸಿದವರು ಯಾರ್ಯಾರ ಪ್ರಾಣಗಳನ್ನ ತ್ಯಜಿಸಿದ್ದಾರೆ ಭೂಮಿಯಲ್ಲಿ? ಆಚಾರ್ಯಾಹ ಆಚಾರ್ಯರು, ಪಿತರಃ ಅಂದ್ರೆ ಅವರ ತಂದೆ ಪಿತೃಗಳು, ತಂದೆಯರು, ಮತ್ತೆ ಪುತ್ರಾಹ ಅಂದ್ರೆ ಪುತ್ರರು, ತಥೈವ ಚ ಪಿತಾಮಹ ಹಾಗೆ ಪಿತಾಮಹ ಅಂತಂದ್ರೆ ಪಿತಾಮಹರು ಅಂತ ಹೇಳಿ ಹೇಳುವಂಥದ್ದು. ಪಿತಾಮಹರು ಅಂತಂದ್ರೆ ತಂದೆ ಪಿತಾಮಹ ಅಂತ ಕರೀತಾರೆ. ಸೊ ಹೀಗೆ ಅವನು ಹೇಳ್ತಾ ಇರುವಂತದ್ದು, ಹೇ ಮಧುಸೂದನ, ಹೇ ಮಧುಸೂದನ, ಇಲ್ಲಿ ಇರುವಂತಹ ಆಚಾರ್ಯರು, ತಂದೆ ಪಿತರರು ಮತ್ತೆ ಪುತ್ರರು ಮತ್ತೆ ನನ್ನ ಅಂಜಂದಿರು, ಸೊ ಇವರೆಲ್ಲರೂ ಕೂಡ ಇದ್ದಾರೆ. ಸೊ ಇವರನ್ನ ನಾನು ಕೊಲ್ಲೋದ್ರಿಂದ ಯಾವ ಧನ ನನಗೆ ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಕೂಡ ಮುಂದೆ ಹೇಳ್ತಾರೆ 34ನೇ ಶ್ಲೋಕದಲ್ಲಿ, ಮತ್ ಯಾರ್ಯಾರನ್ನ ಕೊಲ್ಲೋದ್ರಿಂದ ನನಗೆ ಸುಖ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಅದು ಕಂಟಿನ್ಯೂಯೇಷನ್ ಆಗುತ್ತೆ. ಬಟ್ ಇಲ್ಲಿರುವಂತದ್ದು ಆಚಾರ್ಯ ಪಿತರಃ ಪುತ್ರಾಹ, ಇವ್ರು ಮಾತ್ರ. ಆಚಾರ್ಯರು, ತಂದೆ ಮತ್ತೆ ಪುತ್ರರು ಮತ್ತೆ ಪಿತಾಮಹರು ಅಂದ್ರೆ ಅಜ್ಜಂದಿರು, ಇವ್ರ ಕುರಿತಾಗಿ ಹೇಳ್ತಾರೆ. ಮುಂದೆ ಮತ್ತೆ ಕಂಟಿನ್ಯೂ ನೋಡೋಣ ಮುಂದಿನ ಶ್ಲೋಕದಲ್ಲಿ. ಈ ಶ್ಲೋಕನ ಹೇಳಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಮಾತಾಜಿ. ಅಶ್ವಿನಿ ಮಾತಾಜಿ, ಹರೇ ಕೃಷ್ಣ. ಅಶ್ವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಾ ಇವೇಮ ಸ್ಥಿತ ಯುದ್ಧೇ ಪ್ರಾಣಂ ತಕ್ವ ಧನಾದಿ ಚ ಆಚಾರ್ಯ ಪಿತಾರ ಪುತ್ರಃ ತವ್ಯೌಚ ಚ ಪಿತಾಮಹ. ತಥೈವ ಇಲ್ಲಿ ನೋಡಿ, ತ ಇಮೇ ವಸ್ಥಿತ ಯುದ್ಧೇ ಪ್ರಾಣಾಂ ತ್ಯಕ್ತ್ವಾ ಹೇಳಿ. ಪ್ರಾಣಾಂ ತಕ್ವ, ಸಕೆ ತ ಒತ್ತಿದೆ, ಯ ಒತ್ತಿದೆ. ಹಾಗಾಗಿ ಇಲ್ಲಿ ತ ಮತ್ತೆ ಯ ಎರಡೂನು ಕೂಡ ಉಚ್ಚಾರಣೆ ಬರ್ಬೇಕು. ಪ್ರಾಣಾಂ ತ್ಯಕ್ತ್ವಾ, ಕಾಕೆ ತ ಒತ್ತಿದೆ, ವ ಒತ್ತಿದೆ. ಪ್ರಾಣಂ ತಕ್ವ, ಪ್ರಾಣಾಂ ನಾ ಇದೆ, ಪ್ರಾಣಾಂ ತಕ್ವ ತ್ಯಕ್ತ್ವ. ಇಲ್ಲಿ ಆಚಾರ್ಯ ಪಿತರ ಪುತ್ರಾಹ, ಪುತ್ರ ಅಲ್ಲ, ಪುತ್ರ ಅಂದ್ರೆ ಒಬ್ನೇ ಆಯ್ತು. ಪುತ್ರಾಹ ಅಂತಂದ್ರೆ ಬಹಳ ಜನ ಪುತ್ರರು ಅಂತ. ಆಚಾರ್ಯ ಪಿತರ ಪುತ್ರಾಹ. ತಥೈವ ಅಂತ ಹೇಳಿ ಇಲ್ಲಿ ಒಂದು ನಿಮ್ದು ತಥೈವ, ಸಣ್ಣ ತ ಬರುತ್ತೆ ಫಸ್ಟ್. ತಥೈವ ತಥೈವ ಚ ಪಿತಾಮಹ. ತಥೈವ ಚ
ತಥೈವ ಚ ತಥೈವ ಚ ತಥೈವ ಚ. ಹಾ ಇನ್ನೊಂದ್ಸತಿ ಓದ್ಲಾ ಮಾತಾಜಿ. ಓಕೆ ಹೇಳಿ. ತ ಇವೇಮ ಸ್ಥಿತ ಯುದ್ಧೆ ಪ್ರಾಣಂ ತಕ್ವ ಧನಾದಿ ಚ ಆಚಾರ್ಯ ಪಿತರ ಪುತ್ರಃ ತಥೈವ ಚ ಪಿತಾಮಹ. ನೀವಲ್ಲಿ ಗಮನಿಸಿ, ಆ ಉಚ್ಚಾರಣೆ ಮಾಡ್ತಾ ಇಲ್ಲ. ಆ ಬರುತ್ತೆ ಸ್ವರ. ಪ್ರಾಣ ಹೇಳ್ಬೇಕಲ್ಲ, ಅಲ್ಲಿ ಪ್ರಾಣಂ ತ್ಯಕ್ವ ಅಂತ ಹೇಳ್ತಾ ಇದ್ದೀರಾ. ಪ್ರಾಣಾಂ ತ್ಯಕ್ವ ಧನಾನಿ ಪ್ರಾಣಾಂ ಪ್ರಾಣಾಂ ತ್ಯಕ್ವ ಧನಾನಿ ಚ ಧನಾನಿ ಚ. ಮತ್ತೆ ಆಚಾರ್ಯ ರ್ಯಾ ಇದೆ, ಆ ಇದೆ ಅಲ್ಲಿ. ಆಚಾರ್ಯ ಪಿತರ ಇದೆ ಅಲ್ಲಿ. ಪಿತರಃ ಪುತ್ರಾಹ ಅಂತ ಇದೆ. ಅದು ಗಮನಿಸಿ. ಮತ್ತೆ ಇನ್ನೊಂದು ಇಲ್ಲಿ ಪಿತಾಮಹಾಹ ಅಂತ ಹೇಳಿಲ್ಲ ನೀವು. ಹಾ ಇದೆಯಲ್ಲ, ಹಾ ಮುಂದ್ಗಡೆ ವಿಸರ್ಗ ಬಂದಾಗ ಅದು ಕೂಡ ಹಾನೇ ಆಗತ್ತೆ. ಪಿತಾಮಹಾಹ ಹಾ ಆಗತ್ತೆ. ಪಿತಾಮಹಾಹ. ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ. 108 ಮಾತಾಜಿ. ಉಮಾದೇವಿ ಮಾತಾಜಿ ಹೇಳ್ತಿದ್ರೇನು? ಉಮಾದೇವಿ ಮಾತಾಜಿ ಹೇಳ್ತೀರಾ? ಇಲ್ಲ, ಬಂದಿದ್ರು ಮಾತಾಜಿ. ಮಾತಾಜಿ ಮಂಗಲ ಮಾತಾಜಿ ಮೊಮ್ಮಗಳಿಗೆ ಹುಷಾರಿಲ್ಲ, ಅದೇ ಒಂಚೂರು ಕೆಲಸ ಆಗೋಗಿದೆ. ಹೇಳ್ತೀನಿ ಮಾತಾಜಿ. ತ ಇಮೇ ವಸ್ಥಿತ ಯುದ್ಧೆ ಪ್ರಾಣಂ ತ್ಯಕ್ವಾ ಧನಾನಿ ಚ ಆಚಾರ್ಯ ಪಿತರ ಪುತ್ರಃ ತಥೈವ ಚ ಪಿತಾಮಹ. ತಥೈವ ಚ ಪಿತಾಮಹ. ಸರ್ವೈತ ಮಾತಾಜಿ? ಪಿತಾಮಹಾಹ ಪಿತಾಮಹಾಹ. ಮಾತಾಜಿ ಧನ್ಯವಾದಗಳು. ಮತ್ತೆ ಯುದ್ಧೇ ಅಂತ ಹೇಳ್ಬೇಕು. ಯುದ್ಧೇ ದಕ್ಕೆ ದೊಡ್ಡ ದ ಬತ್ತಿದೆ. ಯುದ್ಧೇ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಇಮೇ ವಸ್ಥಿತ ಯುದ್ಧೆ ಪ್ರಾಣಂ ತ್ಯಕ್ವಾ ಧನಾನಿ ಚ ಆಚಾರ್ಯ ಪಿತರ ಪುತ್ರಃ ತಥೈವ ಚ ಪಿತಾಮಹಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತೈಮೇವ ಸ್ಥಿತ ಯುದ್ಧೆ ಪ್ರಾಣಸ್ತಕ್ವಾ ಧನಾನಿ ಚ ಆಚಾರ್ಯ ಪಿತರಃ ಪುತ್ರ ತಥೈವ ಚ ಪಿತಾಮಹ. ಹರೇ ಕೃಷ್ಣ ಮಾತಾಜಿ. ನೀವಿಲ್ಲಿ 2ನೇ ಲೈನ್ ಅಲ್ಲಿ ಮಾತಾಜಿ ಮಂಗಲ ಮಾತಾಜಿ ಪ್ರಾಣಾಂ ತ್ಯಕ್ವ ಅನ್ಬೇಕು. ಪ್ರಾಣಾಂ ತ್ಯಕ್ವ ಪ್ರಾಣಾಂ ತ್ಯಕ್ವ ಧನಾನಿ ಚ ಆಚಾರ್ಯ ಪಿತರಃ ಪುತ್ರಃ ತಥೈವ. ಪುತ್ರಃ ಇಲ್ಲ ಅಲ್ಲಿ ನೋಡಿ. ಪಿತ್ರ ಇದೆಯಾ? ತ್ರ ಇದೆಯಾ? ಪುತ್ರಃ ಮಾತಾಜಿ ಲಾಸ್ಟ್. ಅದೇ ಪುತ್ರಾಹ. ಮುಂದೆ ವಿಸರ್ಗ ಇದೆಯಲ್ಲ, 2 ಇದು ಕಾಣಿಸ್ತಾ ಇದೆಯಾ ನಿಮ್ಗೆ? ಅದು ಹಾ ಹೇಳ್ಬೇಕು. ಪುತ್ರಾಹ. ಆಚಾರ್ಯ ಪಿತರಃ ಪುತ್ರಃ ತಥೈವ ಚ ಪಿತಾಮಹ. ಪಿತಾಮಹಾಹ ಪಿತಾಮಹಃ ತಥೈವ ಚ ಪಿತಾಮಹಃ. ಪುತ್ರಾಹ ಪಿತಾಮಹಾಹ. ಸರಿ, ಇನ್ನೊಬ್ರಿಗೆ ಹೇಳ್ಸಿ ಮಾತಾಜಿ. ಭೂಮಿಕಾ ಮಾತಾಜಿ. ಹರೇ ಕೃಷ್ಣ. ಹಾ ಹೇಳ್ತೇನೆ. ತಾಹಿಮೇವ ಸ್ಥಿತಾ ಯುದ್ಧೆ ಪ್ರಾಣಸ್ತ್ಯಕ್ವ ಧನಾನಿ ಚ ಆಚಾರ್ಯಃ ಪಿತರಃ ಪುತ್ರಃ ತಥೈವ ಚ ಪಿತಾಮಹಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸರಿ ಹೋಯ್ತಾ ಮಾತಾಜಿ? ಸರಿ ಮಾತಾಜಿ. ನೆಕ್ಸ್ಟ್ ಹೋಗೋಣ. ಯಾರಿಗಾದ್ರೂ ಇದರಲ್ಲಿ ಡೌಟ್ಸ್ ಇದ್ರೆ ಕೇಳಿ, ಹ್ಯಾಂಡ್ ರೈಸ್ ಮಾಡಿ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 134ನೇ ಶ್ಲೋಕ. ಹಿಂದಿನ ಒಂದು 33ನೇ ಶ್ಲೋಕಕ್ಕೆ ಮುಂದುವರಿಯುತ್ತೆ ಇದು. ಮಾತುಲ
ಮಾತುಲಾಹ್ ಲಾಹ್ ಲಾಹ್ ಮಾತುಲಾಹ ಅನ್ನಂಗಿಲ್ಲ, ಮಾತುಲಾಹ್ ಅನ್ಬೇಕು. ಶ್ವಸುರ ಪೌತ್ರಾಹ ಎಂಡಿಗೆ ಮಾತ್ರ ವಿಸರ್ಗ ಪೂರ್ಣ ಉಚ್ಚಾರಣೆ ಮಾಡ್ಬೇಕು. ಮಧ್ಯದಲ್ಲಿ ಇದ್ದಾಗ ಸ್ವಲ್ಪ ಉಚ್ಚಾರಣೆ ಮಾಡ್ಬೇಕು. ಪದೇ ಪದೇ ಹೇಳ್ತಾ ಇದ್ದೇನೆ, ಎಲ್ರು ಕೂಡ ಗಮನಿಸಿ ಎಲ್ಲಿ ಹೇಗೆ ಬರುತ್ತೆ ಅಂತ. ಶಾಲ್ಯಾಹ ಅಂತ ಇದೆ ಅಲ್ಲಿ, ಅಲ್ಲಿನೂ ಕೂಡ ವಿಸರ್ಗ ಸ್ವಲ್ಪ ಉಚ್ಚಾರಣೆ ಮಾಡ್ಬೇಕು. ಶಾಲ್ಯ ಸಂಬಂಧಿನಸ್ತಥಾ ಮಾತುಲ ಶ್ವಶುರ ಪೌತ್ರಾಹ ಶಾಲ್ಯ ಸಂಬಂಧಿನಸ್ತಥಾ ಏತಾನ್ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ. ಏತಾನ್ ಇಲ್ಲಿ ವ್ಯಂಜನ ಇದೆ, ಹಾಗಾಗಿ ಕೂಡಿ ಹೇಳ್ಬೇಕು. ಏತಾನ್ ಹಂತುಂ, ಹಂತುಂ ಹಂತುಂ ಇಚ್ಛಾಮಿ ಅಂತ ಕೂಡಿ ಹೇಳಿದ್ರೆ ಒಳ್ಳೇದು. ಬರ್ಲಿಲ್ಲ ಅಂದ್ರೆ ಹಂತುಂ ಹಂತುಂ ಅಂತು ಮತ್ತೆ ಇಚ್ಛಾಮಿ ಅಂತ ಹೇಳ್ಬಹುದು. ಯಾಕಂದ್ರೆ ಮೀ ಅಂದ್ರೆ ಸ್ಪ್ಲಿಟ್ ಆಗತ್ತೆ, ಮ ಪ್ಲಸ್ ಇ ಮೀ. ಹಾಗಾಗಿ ಮ ಇದ್ದದ್ದು ಈ ಕಡೆ ಹಂತುಂ ಕಡೆ ತಗೊಳ್ಳೋದು, ಈ ಇದ್ದದ್ದು ಇಚ್ಛಾಮಿ ಕಡೆ ತಗೊಳ್ಳೋದು. ಹಂತುಂ ಇಚ್ಛಾಮಿ. ಘ್ನತೋಪಿ ಇಲ್ಲಿ ಅಲ್ಲಿ ಕೂಡ ಎಸ್ ಕಾಣ್ತಾ ಇದೆ ನಿಮಗೆ, ಘ್ನತೋಪಿ ಕಡೆ ಎಸ್ ಕಾಣ್ತಾ ಇದೆ. ಅಲ್ಲಿ ನೀವು ಹೇಳ್ಬೇಕು. ಘ್ನತಃ ಅಪಿ ಅಂತ ಬರುತ್ತೆ ಬಿಡಿಸಿದಾಗ, ಆದ್ರೆ ನೀವು ಘ್ನತೋಪಿ ಅಂತ ಹೇಳ್ಬೇಕು ರಾಗವಾಗಿ ಹಾಡುವಾಗ. ಘ್ನತೋಪಿ. ಮಧು ಸೂದನ, ದೊಡ್ಡ ಸೂ ಇದೆ ನೋಡಿ, ಮಧುಸೂದನ ಅಂತ ಹೇಳ್ಬೇಡಿ, ಕೆಲವೊಬ್ರು ತುಂಬಾ ಹಾಗೆ ಹೇಳ್ತಾರೆ. ಮಧುಸೂದನ. ಸರಿ, ಇನ್ನೊಮ್ಮೆ ಹೇಳ್ತೀನಿ. ಮಾತುಲ ಶ್ವಸುರ ಪೌತ್ರಾಹ ಶಾಲ್ಯ ಸಂಬಂಧಿನಸ್ತಥಾ ಏತಾನ್ ಹಂತುಂ ಇಚ್ಛಾಮಿ ಅಥವಾ ಏತಾನ್ ಹಂತುಂ ಇಚ್ಛಾಮಿ ಘ್ನತೋಪಿ ಮಧುಸೂದನ. ಇಲ್ಲಿನೂ ಕೂಡ ಹಿಂದೆ ಮುಂದುವರಿಸ್ತಾ ಮತ್ತೆ ಹೇಳ್ತಾರೆ. ಇಲ್ಲಿ ಮಾತುಲಾಹ ಅಂದ್ರೆ ಯಾರು, ಅದರ ಅರ್ಥ ಮಾತುಲಾಹ ಅಂದ್ರೆ ಸೋದರ ಮಾವ, ತಾಯಿಯ ಅಣ್ಣ ಅಥವಾ ತಮ್ಮ, ಸೋದರ ಮಾವ. ಶ್ವಸುರ ಅಂದ್ರೆ ಮಾವಂದಿರು. ಪೌತ್ರಾಹ, ಪೌತ್ರ ಅಂದ್ರೆ ಮೊಮ್ಮಕ್ಕಳು. ಪುತ್ರಾಹ ಅಂದ್ರೆ ಪುತ್ರರು. ಪೌತ್ರಾಹ ಅಂದ್ರೆ ಮೊಮ್ಮಕ್ಕಳು. ಆಮೇಲೆ ಶಾಲ್ಯಾಹ ಅಂತ ಹೇಳ್ತಾ ಇದ್ದಾರೆ. ಶಾಲ್ಯಾಹ ಅಂತಂದ್ರೆ ಭಾವಂದಿರು. ಶಾಲ್ಯ ಅಂದ್ರೆ ಭಾವ. ಶಾಲ್ಯಾಹ ಅಂದ್ರೆ ಭಾವಂದಿರು, ಬಹುವಚನ ಬರುತ್ತೆ. ಸಂಬಂಧಿನಸ್ತಥ ಅಂತ ಹೇಳ್ತಾರೆ. ಸಂಬಂಧಿನಸ್ತಥ ಅಂದ್ರೆ ಇತರ ಸಂಬಂಧಿಗಳು ಅಂದ ಹಾಗೆ. ಏತಾನ್ ಹಂತುಮಿಚ್ಛಾಮಿ ಅಂದ್ರೆ ಎಂದಿಗೂ ಇಲ್ಲ. ಏತಾನ್ನ ಅಂತ ಅಂದ್ರೆ ಎಂದಿಗೂ ನಾನು ಹಂತುಮಿಚ್ಛಾಮಿ ಅಂದ್ರೆ ಹಂತುಮ್ ಅಂತಂದ್ರೆ ಕೊಲ್ಲೋದು, ಇಚ್ಛಾಮಿ ಅಂದ್ರೆ ಇಚ್ಛಿಸೋದು. ನಾ ಎಂದಿಗೂ ಇವರನ್ನ ಕೊಲ್ಲೋದಕ್ಕೆ ಇಚ್ಛೆ ಪಡೋದಿಲ್ಲ. ಘ್ನತೋಪಿ ಮಧುಸೂದನ, ಘ್ನತಃ ಅಂದ್ರೆ ಕೊಲ್ಲಲ್ಪಡುವಂಥದ್ದು. ನಾನು ಕೊಲ್ಲಲಿಕ್ಕೆ ಇಷ್ಟಪಡೋದಿಲ್ಲ ಮಧುಸೂದನನೇ. ಯಾಕೆ ಮಧುಸೂದನನೇ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ, ಯಾಕಂದ್ರೆ ಮಧು ಅನ್ನುವಂತ ರಾಕ್ಷಸನನ್ನ ಕೃಷ್ಣ ಕೊಂದಿದ್ದಾನೆ. ನೀನೇನೋ ಕೊಂದಿದೀಯ ರಾಕ್ಷಸರನ್ನ, ಆದ್ರೆ ಅವ್ರು ರಾಕ್ಷಸರಿದ್ರು. ಇವ್ರು ಎಲ್ರು ನನ್ನ ಬಂಧುಗಳು, ಇವ್ರನ್ನ ನಾನು ಕೊಲ್ಲಿಕ್ಕೆ ಇಷ್ಟ ಇಲ್ಲ ಅನ್ನೋದನ್ನ ಹೇಳ್ತಾರೆ. ಹೇ ಕೃಷ್ಣ, ಕಂಟಿನ್ಯೂ ಮಾಡಿ ಮಾತಾಜಿ. ಹಾ ಮತ್ತೆ ಅಲ್ಪ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತುಲ ಶ್ವಸುರ ಪುತ್ರಾಹ, ಪೌ ಇದೆ ನೋಡಿ ಅಲ್ಲಿ, ಪೌತ್ರಾಹ. ಪೌತ್ರಾಹ ಶಾಲ್ಯಃ ಇನ್ನೊಮ್ಮೆ ಹೇಳಿದೆ ಇದು ಇದು ಹೇಗೆ ಅಂದ್ರೆ ಆಕ್ಚುಲಿ ಹಳೆ ಇದು ಸಂಸ್ಕೃತ ಎಲ್ಲ ಹೀಗೆ ಬರೀತಾರೆ. ನಾವು ಬರುವಾಗ ಸಂಬಂಧಿ ಬೇರೆ ತರ ಬರೀತೇವೆ. ಸ ಮುಂದೆ ಅಂಚಿನೆ ಕೊಟ್ಟು ಸಂಬಂಧಿ ಬ ಬರುದು, ಮತ್ತೆ ಅಂಚಿಟ್ಟು ಕೊಟ್ಟು ಧ ಬರೀತೇವೆ. ಇದು ಆಕ್ಚುಲಿ ಕರೆಕ್ಟ್. ಸಂಬಂಧಿ ಮಕ್ಕೆ ಬ ಕೊಟ್ಟಿದ್ದಾರೆ ನೋಡಿ, ಹಾಗಾಗಿ ಸಂಬ ಅನ್ಬೇಕು. ಸಂಬಂಧಿ ನಕ್ಕೆ ಧ ಒತ್ತಿದೆ. ಸಂಬಂಧಿನಸ್ತದ, ಸಂಬಂಧಿನಸ್ತಥಾ, ಸಂಬಂಧಿನಸ್ತಥಾ ಏತಾನ್ ಹಂತುಮಿಚ್ಛಾಮಿ ಘ್ನತೋಪಿ ಮಧುಸೂದನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.
ಹರೇ ನೆಕ್ಸ್ಟ್ ಕೃಷ್ಣ ಸರಿ ನೂರೇ ಆಯ್ತ್ರಿ ಮಾತಾಜಿ. ಸರಿ ಆಯ್ತು. ಒಂದು ನಿಮಗೆ ಶಾಲ್ಯಾಹ ಅಂತ ಹೇಳಿದ್ರಲ್ಲ, ಅಲ್ಲಿ ಹ ಹೇಳ್ಬಾರ್ದು. ಅಂದ್ರೆ ಜೋರಾಗಿ ಉಚ್ಚಾರಣೆ ಮಾಡ್ಬಾರ್ದು, ಸ್ವಲ್ಪ ಉಚ್ಚಾರಣೆ ಮಾಡ್ಬೇಕು. ಶಾಲ್ಯಾಹ, ಶಾಲ್ಯಾಹ ಶಾಲ್ಯ, ಹ ಶಾಲ್ಯ, ಶಾಲ್ಯ ಶಾಲ್ಯ, ಶಾಲ್ಯ ಹಾ ಶಾಲ್ಯ ಶಾಲ್ಯ, ಹಾ ಕರೆಕ್ಟ್. ನೆಕ್ಸ್ಟ್ ಹೇಳಿ ಮುಂದಿನವರು. ಅಲ್ಪ ಮಾತಾಜಿ ಹೇಳಿದ್ರಲ್ಲ ಕೃಷ್ಣಮೂರ್ತಿ. ಅಂಕಿತಾ ಇಲ್ಲ ಮಾತಾಜಿ, ಇವ್ರು ಹೇಳ್ಬೇಕು. ಇಲ್ಲ ಮಾತಾಜಿ, ಅವ್ರು ಅನ್ಮ್ಯೂಟ್ ಮಾಡ್ಕೊಂಡ್ರೆ ಅವ್ರ ಹೆಸರು ಬರುತ್ತೆ ಮಾತಾಜಿ. ನೀವು ನೋಡಿ ಕೆಳಗಡೆ ಹೌದು ಹೌದು ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಂಡ್ರೆ ಮೇಲೆ ಅಂಕಿತಾ ಬರ್ತಾರೆ ಅವ್ರು. ಮಾತಾಜಿ. ಅಲ್ಫಾ ಆದ್ಮೇಲೆ ಅಂಕಿತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಮಾತುಲ ಶ್ವಶುರ ಪೌತ್ರಾಃ ಶಾಲ್ಯ ಸಂಬಂಧಿನಾಸ್ತತಾ ಏತಾನ್ ಹಂತುಮಿಚ್ಛಾಮಿ ಜ್ಞಾತೋಪಿ ಮಧುಸೂದನ. ಹರೇ ಕೃಷ್ಣ. ಸ್ಲೋ ಆಗಿ ಹೋಗಿ ನೀವು ಸ್ವಲ್ಪ. ಅಷ್ಟು ಬೇಡ, ಕಲಿಯುವಾಗ ಯಾಕೆ ಫಾಸ್ಟ್ ಬೇಕು? ಯಾರಿಗೂ ಬೇಡ ಅಲ್ಲ ಅಲ್ಲ. ಹಾ ಮಾತಾಜಿ. ಸರಿ ಇತ್ತು, ಬಟ್ ಇನ್ನ ಸ್ಲೋ ಹೋದ್ರೆ ಇನ್ನೂ ಕೂಡ ಸರಿಯಾಗಿ ಹೇಳ್ತೀರಾ ನೀವು. ಸರಿ, ನೆಕ್ಸ್ಟ್ ಹೇಳಿ. ಮಾತಾಜಿ ಸ್ಲೋನೇ ಹೋಯ್ತೀನಿ. ಗೀತಾ ಮಾತಾಜಿ. ನಾನು ಕೃಷ್ಣಮೂರ್ತಿ ಓದ್ಲೆ ಮಾತಾಜಿ. ಗೀತಾ ಮಾತಾಜಿ ಓದಿದ್ಮೇಲೆ ಓದಿದ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತುಲಶ್ವಶುರ ಪೌತ್ರಾಃ ಶಾಲಃ ಸಂಬಂಧಿನಸ್ತತಾ ಏತಾನ್ ಅಂತುಮಿಚ್ಛಾಮಿ ಜ್ಞಾತೋಪಿ ಮಧುಸೂದನ. ಮಧುಸೂದನ, ಎಲ್ಲಿ ದೊಡ್ಡದ ಇದೆ ನೋಡಿ ಗಮನ. ಮಧುಸೂದನ, ಮಧುಸೂದನ. ಮತ್ತೆ ಹೇಳುವಾಗ ನೋಡಿ ಅದು ಹೇಗಾಗತ್ತೆ ಅಂದ್ರೆ, ಇಲ್ಲಿ ದೊಡ್ಡ ಹೇಳ್ಬಿಟ್ರೆ ಇಲ್ಲಿ ಸೂದನ ಮುಂದೆನೂ ಕೂಡ ದೊಡ್ಡದ ಬರುತ್ತೆ. ಗಮನಿಸ್ಬೇಕು. ಮಧುಸೂದನ, ಈಗ ಇವರು ಏನ್ ಹೇಳಿದ್ರು, ಮಧುಸೂದನ ಅಂತ ಹೇಳಿದ್ರು, ಅಲ್ಲಿ ಕೂಡ ಹೇಳಿದ್ರು. ಹಾಗಾಗತ್ತೆ ಒಂದೊಂದ್ಸಲಿ. ಬಟ್ ನಾವು ಹೇಳೋದ್ರಲ್ಲಿ ನಾವು ಗಮನಿಸ್ಬೇಕು. ಮಧುಸೂದನ. ಸರಿ, ಕೃಷ್ಣಮೂರ್ತಿ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಮಾತುಲ ಶ್ವಶುರ ಪೌತ್ರಾಃ ಶಾಲ ಸಂಬಂಧಿನಸ್ತದಾ ಏತಾನ್ ಹಂತುಮಿಚ್ಛಾಮಿ ಜ್ಞಾತೋಪಿ ಮಧುಸೂದನ. ಹರೇ ಕೃಷ್ಣ. ಸಂಬಂಧಿನಸ್ತದ ಎರಡನೇ ಲೈನ್ ಅಲ್ಲಿ ಸಂಬಂಧಿನಸ್ತಥಾ, ಶಾಲ ಸಂಬಂಧಿನಸ್ತಥಾ ಏತಾನ್ ಹಂತುಮಿಚ್ಛಾಮಿ ಜ್ಞಾತೋಪಿ ಮಧುಸೂದನ. ಮಾತಾಜಿ ನಾನು ಹೇಳ. ಯಾರು? ಗಾಯತ್ರಿ ಅವ್ರು. ಹೇಳಿ. ಇವ್ರಿದ್ದಾರಲ್ಲ, ಕೋಡೇಕಲ್ ಮಾತಾಜಿ ಇದ್ದಾರಲ್ಲ. ಹೇಳಿ ಗಾಯತ್ರಿ ಮಾತಾಜಿ. ಗಾಯತ್ರಿ ಮಾತಾಜಿ. ಮಾತುಲ ಶ್ವಶುರ ಮಾತಾಜಿ ಗೀತಾ ಮಾತಾಜಿ ಹೇಳಿದ್ದೆ ಸರ್. ಇಲ್ಲ ಗಾಯತ್ರಿ ಮಾತಾಜಿ ಹೇಳ್ತಾ ಇದ್ದಾರೆ ಮಾತಾಜಿ, ಅವರೇ ಹೇಳ್ತಾ ಇದ್ದಾರೆ. ಹೇಳಿ ಮಾತಾಜಿ. ಮಾತುಲ ಶ್ವಶುರ ಪೌತ್ರ ಶಾಲ್ಯಾ ಸಂಬಂಧಿನಸ್ತತಾ ಏತಾನ ಹಂತುಮಿಚ್ಛಾಮಿ ಜ್ಞಾತೋಪಿ ಮಧುಸೂದನ. ಹರೇ ಕೃಷ್ಣ ಇಲ್ಲಿ ಮಾತಾಜಿ. ಏತಾನ್ ಅನ್ನಂಗಿಲ್ಲ ಮಾತಾಜಿ, ಏತಾನ್ ಬರಂಗಿಲ್ಲ ಅಲ್ಲಿ, ಕೂಡಿಸಿ ಹೇಳ್ಬೇಕು. ಏತಾನ್ ಹಂತುಂ ಇಚ್ಛಾಮಿ, ಏತಾನ್ ಹಂತುಮಿಚ್ಛಾಮಿ. ಸರಿ ಹೋಯ್ತಾ ಜ್ಞಾತೋಪಿ ಮಧುಸೂದನ. ಬೇಡ, ತಿಳ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಗೀತಾ ಕೋಡೇಕಲ್ ಮಾತಾಜಿ. ಮಾತುಲ ಶ್ವಶುರ ಪೌತ್ರಃ ಶಾಲಾ ಸಂಬಂಧಿನಸ್ತತಾ ಏತಾನ್ ಹಂತುಮಿಚ್ಛಾಮಿ ನತೋಪಿ ಮಧುಸೂದನ. ಅಲ್ಲಿ ನಿಮ್ಗೆ ಎರಡನೇ ಲೈನ್ ಅಲ್ಲಿ ಶಕ್ಕೆ ಯ ಒತ್ತಿದೆ. ಶಾಲಾಹ ಸಂಬಂಧಿನಸ್ತ. ಮತ್ತೆ ಇಲ್ಲಿ ದೊಡ್ಡ ಘನ ಬರುತ್ತೆ, ಘನತೋಪಿ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ. ಯಾರಿಗಿದ್ರಲ್ಲಿ ಡೌಟ್ ಇಲ್ಲ ಅನ್ಸುತ್ತೆ? ಇದ್ರೆ ನನಗೆ ಹ್ಯಾಂಡ್ ರೈಸ್ ಮಾಡಿ, ನಾನು ಮತ್ತೊಮ್ಮೆ ಇದನ್ನ ಕ್ಲಿಯರ್ ಮಾಡ್ತೇನೆ ಎಂಡ್ಗೆ ಅಥವಾ ಈಗ. ಒಂದು ಶ್ಲೋಕ ಮಾಡಿ ನಾವು ಮೀಟಿಂಗ್ ಎಂಡ್ ಮಾಡೋಣ. ಓಕೆ, 35ನೇ ಶ್ಲೋಕ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತುಃ ಕಿಂ ನು ಮಹೀಕೃತೆ ನಿಹತ್ಯ ಧಾರ್ತರಾಷ್ಟ್ರಾನ್ನಃ
ಕಾ ಪ್ರೀತಿ ಸ್ಯಾ ಜನಾರ್ದನ. ಇನ್ನೊಮ್ಮೆ ಹೇಳ್ತೀನಿ, ಗಮನಿಸಿ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ, ತ್ರೈಲೋಕ್ಯ ಹೇಳಿ ಆಮೇಲೆ ರಾಜ್ಯಸ್ಯ ಹೇಳಿ. ಹೇತೋ ಕಿಮ್ನು, ಹೇತೋಹೋ ಅನ್ನಂಗಿಲ್ಲ, ಅಲ್ಲಿ ಹೇತೋಹೋ ಬರುತ್ತೆ ಹಂಗ ಹೇಳಿದ್ರೆ. ಬಟ್ ಇಲ್ಲಿ ಹೇತೋಹೋ, ಹೇತೋ ಕಿಮ್ನು ಮಹಿ ಕೃತೆ. ಕ್ರೂ, ರೂ ಉಚ್ಚಾರಣೆ ಆಗ್ಬೇಕು. ಕ ಕೆಳಗಡೆ ಅರ್ಕಾವಳಿ ಇದೆ. ಇದು ಒಟ್ರ ಸುಳಿ, ಸಾರಿ ಒಟ್ರ ಸುಳಿ ಅಂತಾರೆ ಅದಕ್ಕೆ, ಒಟ್ರ ಸುಳಿ ಇದೆ. ಹಾಗಾಗಿ ಮಹಿ ಕೃತೆ ಅಂತ ಹೇಳ್ಬೇಕು. ನಿಹತ್ಯ ಧಾರ್ತ, ಧಾ ಆದ್ಮೇಲೆ ರ ಹೇಳ್ಬೇಕು, ಆಮೇಲೆ ತ ಹೇಳ್ಬೇಕು. ಧಾರ್ತ ರಾಷ್ಟ್ರ ನಹ, ನಕ್ಕೆ ನವತ್ತಿದೆ. ಧಾರ್ತ್ರ ಧಾರ್ತ ರಾಷ್ಟ್ರಾನ್ನಹ, ಬಿಡಿಸಿ ಹೇಳ್ಬೇಕಾದ್ರೆ ಅದು ಗೊತ್ತಾಗ್ಲಿ ಅಂದ್ರೆ. ಧಾರ್ತ ರಾಷ್ಟ್ರಾನ್ನಹ. ಕಾ ಪ್ರೀತಿ ಹಿ ಅಂತ ಅನ್ಬೇಡಿ ಅಲ್ಲಿ, ಕಾ ಯಾಕಂದ್ರೆ ವಿಸರ್ಗ ಇದೆ. ಕಾ ಪ್ರೀತಿ ಹಿ ಸ್ವಲ್ಪ ಬರ್ಬೇಕು. ಕಾ ಪ್ರೀತಿ ಸ್ಯಾ ಜನಾರ್ದನ ಅಂತ ಇದೆ ಇಲ್ಲಿ. ಇಲ್ಲಿ ಅನ್ಲಿಕ್ ಬಂದ್ರೆ ಸ್ಯಾ ಜನಾರ್ದನ ಅಂತ ಹೇಳಿ, ಇಲ್ಲಾಂದ್ರೆ ಸ್ಯಾತ್ ಜನಾರ್ದನ ಅಂತ ಹೇಳಿ. ಸ್ಯಾತ್ ಬಂದಾಗ ಜಕ್ಕೆ ಜವತ್ ಬರಲ್ಲ, ನೆನ್ಪಿಟ್ಕೊಳ್ಳಿ. ಸ್ಯಾತ್ ಆ ಜ ಇದ್ದದ್ದು ಏನಾಗತ್ತೆ, ತ ಆಗತ್ತೆ ಹಿಂದೆ. ಸ್ಯಾತ್ ಆಮೇಲೆ ಮುಂದೆ ಜ ಆಗತ್ತೆ, ದೊಡ್ಡ ಜ ಆಗಲ್ಲ. ಜಕ್ಕೆ ಜವತ್ ಬರಲ್ಲ, ಕೇವಲ ಜ ಬರುತ್ತೆ. ಜನಾರ್ದನ, ಸ್ಯಾತ್ ಜನಾರ್ದನ. ಒಂದ್ ವೇಳೆ ನೀವು ಕೂಡಿ ಹೇಳೋರಾದ್ರೆ ಕೂಡಿ ಹೇಳಿ. ಕಾ ಪ್ರೀತಿ ಸ್ಯಾ ಜನಾರ್ದನ. ಬಿಡಿಸಿ ಹೇಳೋದಾದ್ರೆ ಕಾ ಪ್ರೀತಿ ಸ್ಯಾತ್ ಜನಾರ್ದನ ಅಂತ ಹೇಳ್ಬೇಕು. ಸ್ಯಾತ್, ಸ್ಯಾತ್ ಜನಾರ್ದನ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಡಾಕ್ಟರ್ ಸುನೀತಾ ಮಾತಾಜಿ. ಸುನೀತಾ ಮಾತಾಜಿ. ಅನಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹಿ ಕೃತೆ ನಿಹತ್ಯ ತ್ರಾಸ್ತ್ರ ರಾಷ್ಟ್ರಾನ್ನಃ ಆ ಪ್ರೀತಿ ಸಾಜ್ಯ ಜನಾರ್ದನ. ನೀವು ಸ್ವಲ್ಪ ಸ್ಲೋ ಆಗಿ ಹೋಗಿ ಪ್ರಭುಜಿ, ಅಂದ್ರೆ ಅಪಿ ನಿಮ್ಗೆ ಅದು ಇದಾಗುತ್ತೆ. ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹಿ ಕೃತೆ ನಿಹತ್ಯ ತ್ರಾಸ್ತ್ರ ರಾಷ್ಟ್ರಾನ್ನಃ ಕಾ ಧಾರ್ತ, ಪ್ರೀತಿ ಧಾರ್ತ, ಧಾತ್ರ ಅಲ್ಲ, ಧಾರ್ತ ತಕ್ಕೆ ರಾಷ್ಟ್ರ ರವತ್ತಿಲ್ಲ. ದಾದ್ಮೇಲೆ ರ ಹೇಳ್ಬೇಕು. ಧಾರ್ತ ರಾಷ್ಟ್ರ ಅನ್ನಹ. ನಿಹತ್ಯ ಧಾರ್ತ ರಾಷ್ಟ್ರನ್ಯ ಕಾ ಪ್ರೀತಿ ಸಾಜನಾರ್ಥನ. ಸರಿ, ಜ್ಯೋತಿ ಮಾತಾಜಿ ಹೇಳಿ. ಜ್ಯೋತಿಶ್ರೀ ಕನ್ನಡ. ಇದ್ದೀರಾ? ಓಕೆ, ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಪಿ ತ್ರೈಲೋಕ್ಯ ರಾಜಸ್ಯ ಹೇತೋ ಕಿಮ್ನು ಮಹಿ ಕೃತೆ ನಿಹತ್ಯ ಧಾರ್ತ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾ ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹಿ ಕೃತೆ ನಿಹತ್ಯ ಧಾರ್ತ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾ ಜನಾರ್ದನ. ಹರೇ ಕೃಷ್ಣ. ಹೇಳಿಸ್ಬೇಕಾ ಮಾತಾಜಿ? ಹೇಳ್ಸಿ ಮಾತಾಜಿ. ಲೋಕಜೀವಿನಿ ಮಾತಾಜಿ. ಇದೊಂದು ಮುಗಿಸ್ಬಿಡಿ ಮಾತಾಜಿ, ಎಲ್ರಿಗೂ ಕೇಳಿಸಿ. ಎಲ್ರಿಗೂ ಹೇಳಿಸ್ಬೇಕಾ? ಹೇಳಿ ಮಾತಾಜಿ. ಯಾರೆಲ್ಲ ಹೇಳ್ತಾರೋ ಹ್ಯಾಂಡ್ ರೈಸ್ ಮಾಡಿ ಅಂತ ಹೇಳಿ. ಇದೊಂದೇ, ಯಾರು ಹೇಳೋರು ಹೇಳಿ ಅಂತ ಹೇಳಿ. ಎಲ್ರು ಹೇಳ್ದೇ ಇದ್ರೆ ಯಾರು ಹ್ಯಾಂಡ್ ರೈಸ್ ಮಾಡಿ ಅವ್ರು ಹೇಳಿ ಅಂತ ಹೇಳ್ಬಿಡಿ. ಕೊನೆಗೆ ಮುಗಿಸ್ಬಿಟ್ರೆ. ಯಾರ್ಯಾರಿಗೆ ಹೇಳೋದಿದೆ ಎಲ್ರು ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ಈಗ ಸದ್ಯ ಹೇಳ್ದವ್ರಲ್ಲ, ಹೇಳ್ದೇ ಇರೋರು ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ ಮಾತಾಜಿ. ಓದಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಹೇಳ್ತಾ ಇದ್ದೇನೆ ಮಾತಾಜಿ. ಅಪಿ ಅಪಿ ತ್ರೈಲೋಕ್ಯ ರಾಜಸ್ಯ ಹೇತೋ ಕಿಮ್ನು ಮಹಿ ಕೃತೆ ನಿಹತ್ಯ ಧಾತರಾಷ್ಟ್ರನ್ಯಃ ಕಾ ಪ್ರೀತಿ ತ್ಯಾಜನಾರ್ದನಃ ತ್ಯಾಜನಾರ್ದನ. ನೀವು 3ನೇ ಲೈನ್ ಅಲ್ಲಿ ಧಾರ್ತ ರಾಷ್ಟ್ರ ನಹ, ನಕ್ಕೆ ಯವತ್ತಿಲ್ಲ ಮಾತಾಜಿ. ಅಲ್ಲಿ ನ್ಯ ಅಂದ್ರಿ ನೀವು, ಅಲ್ಲಿ ನಕ್ಕೆ ನವತ್ತಿದೆ. ರಾಷ್ಟ್ರಾನ್ ಧಾರ್ತ ರಾಷ್ಟ್ರಾನ್ನಹ.
दार्तराष्ट्रान्नः नः दार्तरान्नः राष्ट्रान्नः दार्तराष्ट्रान्नः हम्म। हरे कृष्ण माताजी। पार्वतಮ್ಮ ಮಾತಾಜಿ ಹರೇ ಕೃಷ್ಣ. हरे कृष्ण माताजी। अपि त्रैलोक्यराज्यस्य हेतो किं नो मही कृते निहत्य धार्तराष्ट्रान्नः का प्रीति स्वजनार्दन। हरे कृष्ण माताजी। ಹರೇ ಕೃಷ್ಣ ಜ್ಯೋತಿಶ್ರೀ ಮಾತಾಜಿ. हरे कृष्ण माताजी। अपि त्रैलोक्यराज्यस्य हेतो किं नु मही कृते निहत्य धार्तराष्ट्रान् का प्रीतिस्य जनार्दन। हरे कृष्ण। ಹರೇ ಕೃಷ್ಣ ನಂದಿನಿ ಮಾತಾಜಿ. हरे कृष्ण माताजी। अपि त्रैलोक्यराज्यस्य हेतो किं नु मही कृते निहत्य धार्तराष्ट्रान् का प्रीति स्या जनार्दन। हरे कृष्ण माताजी। ನಿರ್ಮಲಾ ಮಾತಾಜಿ. ಹೇಳ್ತೀನಿ ಮಾತಾಡಿ. ಅತಿ ತ್ರೈಲೋಕ್ಯರಾಜ್ಯಸ್ಯ हेतुः किं न मही कृते निहत्य ध्रातराष्ट्रान्नः का प्रीतिः स्य जनार्दन. ಸರಿನಾ ಮಾತಾಜಿ? ಹರೇ ಕೃಷ್ಣ. ಕೇಳಿಸ್ಲಿಲ್ವಾ ಮಾತಾಜಿ ಹೇಳಿದ್ದು? ಹಾ ಕೇಳಿಸ್ತು ಮಾತಾಜಿ. ಹರೇ ಕೃಷ್ಣ ಶ್ವೇತಾ ಮಾತಾಜಿ. ಹರೇ ಧಾರ್ತ ಕೃಷ್ಣ ರಾಷ್ಟ್ರಾನ್ನಃ ಅಂತ ಬರ್ಬೇಕು. ಯಾರ್ಯಾರು ಹೇಳಿದಿರಿ ಹ್ಯಾಂಡ್ ಡೌನ್ ಮಾಡಿ ಮಾತಾಜಿ. अपि त्रैलोक्यराज्यस्य हेतो किं नु मही कृते निहत्या धार्तराष्ट्रान्नः का प्रीति स्या जनार्दन. हरे कृष्ण माताजी. ಹರೇ ಕೃಷ್ಣ ಉಮಾದೇವಿ ಮಾತಾಜಿ. हरे कृष्ण माताजी। अपि त्रैलोक्यराजस्य हेतु किं नो मही कृते निहते दातृराष्ट्रन्नाः का प्रीति स जनार्दन। सर्वैतो माताजी। माताजी ಹಾ ಮಾತಾಜಿ. ಅಲ್ಲಿ ಭೂಮಿಕಾ ಮಾತಾಜಿ. ಧಾರ್ತು ಅನ್ನಂಗಿಲ್ಲ ಮಾತಾಜಿ. ಧಾರ್ತ ರಾಷ್ಟ್ರಾನ್ನಃ. राष्ट्रन्नाः ಮಾತಾಜಿ ಓದ್ಬೋದಾ? ಹೇಳಿ ಮಾತಾಜಿ. अपि त्रैलोक्यराज्यस्य हेतु किं नु मही कृते निहत्य धार्तराष्ट्रान्नः का प्रीतिः स्या जनार्दन. हरे कृष्ण माताजी. ಹರೇ ಕೃಷ್ಣ ಅಲ್ಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. अपि त्रैलोक्यराजस्य हेतु किं नु मही कृते निहत्ते धार्तराष्ट्रान् का प्रीति जनार्दन. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ವನಜಾ ಮಾತಾಜಿ. हरे कृष्ण माताजी। अपि त्रैलोक्यराज्यस्य हेतो किनु मही कृते निहत्य धार्तराष्ट्रान् प्रीतिस्य जनार्दन. हरे कृष्ण माताजी। ಹರೇ ಕೃಷ್ಣ ವಿ ಮಂಗಳಾ ಮಾತಾಜಿ. हरे कृष्ण माताजी। अपि त्रैलोक्यराजस्य हेतो किं नु मही कृते
ನಿಹತ್ಯ ದಾತ್ರಾಷ್ಟ್ರನ್ನ ಕಾ ಪ್ರೀತಿಂ ಸ್ವಜಾರ್ದ ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಹರೇ ಕೃಷ್ಣ ಮಾತಾಜಿ. ಇನ್ನೊಮ್ಮೆ ಹೇಳ್ತೀನಿ ಲಾಸ್ಟ್. ತುಂಬಾ ಜನ ಕೆಲವೊಂದು ಧಾರ್ತ ರಾಷ್ಟ್ರ ಅನ್ನ ಅಲ್ಲಿ ತಪ್ಪಾಗಿ ಹೇಳಿದ್ರಿ, ಮತ್ತೆ ಸ್ಯಾ ಜನಾರ್ದನ ಅಲ್ಲಿ ಕೂಡ ತಪ್ಪಿತ್ತು. ಅಪಿ ತ್ರೈಲೋಕ್ಯ ರಾಜಸ್ಯ ಹೇತೋ ಕಿಂ ನು ಮಹೀಕೃತೆ ನಿಹತ್ಯ ಧಾರ್ತ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್. ಕೇಳಿಸ್ತಿಲ್ಲ ಮಾತಾಜಿ. ನಿಮ್ ಸೌಂಡ್ ಹೋಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ ವಾಯ್ಸ್ ಬರ್ತಾ ಇಲ್ಲ. ಏನು ಇಂಟರ್ನೆಟ್ ಪ್ರಾಬ್ಲಮ್ ಇರಬೇಕು ಮಾತಾಜಿ. ಮಾತಾಜಿ ಲೀವ್ ಆಗೋದಾ? ಹಾಗೆ ಮಾತಾಜಿ. ಅವ್ರದ್ದು ಇಂಟರ್ನೆಟ್ ಪ್ರಾಬ್ಲಮ್ ಇದೆ, ಹೇಗೂ ಆಯ್ತಲ್ಲ, ಹಾಗೆ ಯಾರ್ಯಾರು ಆಗ್ಬೇಕಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ ಎಲ್ರಿಗೂ. ಹರೇ ಕೃಷ್ಣ ಮಾತಾಜಿ, ಕ್ಷಮಿಸಿ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು, ಇದಿರ್ಲಿಲ್ಲ. ಧನ್ಯವಾದಗಳು ಎಲ್ರಿಗೂ. ಮೀಟಿಂಗ್ ಎಂಡ್ ಹರೇ ಮಾಡೋಣ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಸುಮಂಗಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಿಮ್ಗೆ ಹೋಸ್ಟ್ ಹೋಗಿದೆ, ನಾನು ಲೈವ್ ಬಂದ್ ಮಾಡ್ಬೇಕು, ಕ್ಲೋಸ್ ಮಾಡ್ಬೇಕು. ಹೌದಾ? ನನ್ಗೆ ಹೌದು. ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು. ನಾನೇ ಎಂಡ್ ಮಾಡ್ಲಾ? ಎಂಡ್ ಮಾಡ್ಬೇಡಿ, ಅದು ಲೈವ್ ಎಂಡ್ ಮಾಡ್ಬೇಕು ಫಸ್ಟ್. ನನಗೆ ಹೋಸ್ಟ್ ಮಾಡಿ. ಆಯ್ತು ಮಾತಾಜಿ.